ಇವತ್ತಿನ ಕರೆಂಟ್ ಅಫೇರ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಿಂದೆ ಟೋಲ್ನ ಸಮಸ್ಯೆ ಯಾವ ರೀತಿ ಆಗಿದೆ, ಟೋಲ್ ಗೇಟ್ನಲ್ಲಿ ಅವ್ಯವಸ್ಥೆಗಳು ಯಾವ ರೀತಿ ಆಗಿದೆ, ಆಂಬ್ಯುಲೆನ್ಸ್ನ ಆ ಒಂದು ಪ್ರತ್ಯೇಕತೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತ್ಯೇಕ ಫಾಸ್ಟ್ ಟ್ರ್ಯಾಕ್ ಅನ್ನು ನೀಡ್ತಾ ಇದ್ದಾರೆ, ಈ ಕುರಿತಾಗಿ ಚರ್ಚೆಯನ್ನು ಮಾಡಿದ್ವಿ. ನಿನ್ನೆ ದಿನ ಇದೇ NH ಅಲ್ಲಿ ಬ್ಯಾರಿಕೇಡ್ಗಳ ಸಮಸ್ಯೆಗಳು ಎಲ್ಲಿಯವರೆಗೆ ಕಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ಇದಕ್ಕೆ ಪರಿಹಾರವೂ ಕೂಡ ಸದ್ಯದಲ್ಲೇ ನಾವು ಮಾಡ್ತೇವೆ ಅಂತ ಹೇಳಿ ಅನೇಕ ಗಣ್ಯರು ಇದೀಗ ಸ್ಪಂದನ ವಾಹಿನಿಗೆ ಹಂಚಿಕೊಂಡಿದ್ದಾರೆ. ಇವತ್ತಿನ ವಿಷಯ ಇದೇ NH ನಲ್ಲಿ ಹೆಚ್ಚಿನ ಕಡೆಗಳಲ್ಲಿ ನಾಮಫಲಕಗಳಿಲ್ಲ, ಅವೈಜ್ಞಾನಿಕವಾಗಿ ಡಿವೈಡರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಪರಿಣಾಮ ಯಾವ ನ್ಯಾಷನಲ್ ಹೈವೇ ಅದನ್ನ ಅಭಿವೃದ್ಧಿಗೊಳಿಸಿದ ಬಳಿಕ ಆಕ್ಸಿಡೆಂಟ್ಗಳು ಕಡಿಮೆ ಆಗಬೇಕಾಗಿತ್ತು, ಇದೀಗ ಅಲ್ಲೇ ಆಕ್ಸಿಡೆಂಟ್ಗಳು ಆಗ್ತಾ ಇರುವಂಥದ್ದು. ಈ ಕುರಿತಾಗಿ ಚರ್ಚೆ ಮಾಡ್ತೇವೆ. ಯಾವ ಯಾವ ಸ್ಥಳದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣ ಇದೆ, ಈ ಅಭಿಪ್ರಾಯಗಳನ್ನು ನೀವು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ನಿಮ್ಮ ಊರಿನಲ್ಲಿ ಕೂಡ ಇಂತಹ ಡಿವೈಡರ್ ಸಮಸ್ಯೆಗಳಿದ್ರೆ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ನಮ್ಮೊಂದಿಗೆ ಈ ವಿಚಾರದ ಕುರಿತಾಗಿ ಮಾತಾಡಲಿಕ್ಕೆ ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ. ಆರಂಭದಲ್ಲಿ ರಮೇಶ್ ಕೆ ಕೋಟ್ಯಾನ್ ರವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಉಡುಪಿ ಟ್ಯಾಕ್ಸಿ ಅಸೋಸಿಯೇಷನ್ ರವರು. ರಮೇಶ್ ಕೋಟ್ಯಾನ್ ರವರಿಗೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲೇ ಟ್ಯಾಕ್ಸಿ ಅಸೋಸಿಯೇಷನ್ ನ ಕೋಶಾಧಿಕಾರಿಗಳಾಗಿರ್ತಕ್ಕಂತಹ ಪ್ರಕಾಶ್ ಅಡಿಗರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಪ್ರಕಾಶ್ ಅಡಿಗರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮ್ಮಿಬ್ಬರೊಂದಿಗೂ ಕೂಡ ಚರ್ಚೆನ ಮಾಡ್ತೇವೆ. ಆರಂಭದಲ್ಲಿ ಯಾವ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತೇವೆ, ನಿಮಗೆ ಒಮ್ಮೆ ಕ್ಲಾರಿಟಿ ಕೊಡುವಂತಹ ಪ್ರಯತ್ನ ನಮ್ಮದು. ಒಂದು ಪುಟ್ಟ ಸ್ಟೋರಿ ಇದೆ, ಇದನ್ನ ನೋಡಿದ್ದ ಬಳಿಕ ನಾವು ಈ ಒಂದು ಕರೆಂಟ್ ಅಫೇರ್ಸ್ ಅನ್ನು ಮುಂದುವರಿಸ್ತೇವೆ. ಹೌದು, ಕಾಪುವಿನಿಂದ ಶಿರುವ ಸಂಪರ್ಕ ರಸ್ತೆ ಅನೇಕ ತಿರುವುಗಳಿಂದ ಕೂಡಿದ್ದು, ಈ ಮಾರ್ಗ ಕಾರ್ಕಳ ಮೂಡಬಿದ್ರೆ ಸಂಪರ್ಕ ಕಲ್ಪಿಸುವ ರಸ್ತೆಯೂ ಇದೆ. ಈ ರಸ್ತೆಯಲ್ಲಿ ಅನೇಕ ಶಾಲಾ ವಾಹನ ದಿನಾಲೂ ಸಂಚಾರ ಮಾಡುತ್ತವೆ. ದಿನವಿಡೀ ತುಂಬಾ ಬ್ಯುಸಿಯಾಗಿರುವ ರಸ್ತೆಯಾಗಿದೆ. ಆದರೆ ಈ ರಸ್ತೆಯಲ್ಲಿ ಯಾವುದೇ ಸೂಚನಾ ಫಲಕಗಳು ಇಲ್ಲ. ರಸ್ತೆ ಬದಿಯಲ್ಲಿ ಹಾಕಿದ ಯಾವುದೇ ಸೂಚನಾ ಫಲಕ ಸರಿಯಾಗಿ ಕಾಣುತ್ತಿಲ್ಲ. ಎಲ್ಲ ಸೂಚನಾ ಫಲಕ ತುಕ್ಕು ಹಿಡಿದಿದೆ. ಅಪಘಾತ ವಲಯ ಎಂಬ ಬೋರ್ಡ್ಗೆ ಅಪಘಾತವಾಗಿದೆ, ಆದರೆ ಅದನ್ನ ವೈದ್ಯರ ಬಳಿ ಕರೆದುಕೊಂಡು ಹೋಗಲು ಯಾರೂ ಬರುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಶಿರ್ವದಿಂದ ಕಾಪು ಕಡೆಗೆ ರಸ್ತೆಯು ತುಂಬಾ ತಿರುವಿನಿಂದ ಕೂಡಿದ್ದು, ನಾಮಫಲಕಗಳ ತುಂಬಾ ಕೊರತೆಯಾಗಿದೆ. ತಿರುವಿನಲ್ಲಿ ಅತಿ ವೇಗವಾಗಿ ಬರುವಂತಹ ವಾಹನಗಳು ರಸ್ತೆಯಲ್ಲಿ ತಿರುವು ಫಲಕಗಳು ಇಲ್ಲದೆ ಅಪಘಾತಕ್ಕೆ ಕಾರಣವಾಗ್ತಿದೆ. ಅದರಿಂದ ಲೋಕೋಪಯೋಗಿ ಅಥವಾ ಸಂಬಂಧಪಟ್ಟ ಇಲಾಖೆಯು ಕೂಡಲೇ ನಾಮಫಲಕ ಅಳವಡಿಸಿ ಸಂಚಾರಕ್ಕೆ ಯೋಗ್ಯವಾಗಿ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಿದೆ. ಶಿರ್ವ ಮತ್ತು ಕಾಪು ಕೃಷಿ ಮತ್ತು ಉದ್ಯಮ ಕ್ಷೇತ್ರವಾಗಿದೆ. ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ಅನೇಕ ಶಿಕ್ಷಣ ಸಂಸ್ಥೆ ಕಾಪು ಕ್ಷೇತ್ರದಲ್ಲಿದೆ. ಪುರಸಭೆಯಾಗಿ ಬದಲಾವಣೆಗೊಂಡು 1 ವರ್ಷ ಕಳೆದಿದೆ. ಆದರೆ ಗ್ರಾಮದಲ್ಲಿನ ಸಮಸ್ಯೆ ಮಾತ್ರ ಹಾಗೆ ಇದೆ. ಸಮಸ್ಯೆಯ ಬಗ್ಗೆ ಜನಪ್ರತಿನಿಧಿಗಳಿಗೆ ಹೇಳಿದರೆ ಅವರು ಇತ್ತ ಬರುತ್ತಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಕಾಪು ಶಿರ್ವ ಕಡೆ ಹೋಗುವ ಸಂಪರ್ಕ ರಸ್ತೆಯಲ್ಲಿ ಅತಿಯಾದ ವಾಹನಗಳು ತಿರುಗುವುದರಿಂದ ಅಲ್ಲಿ ಸೂಚನಾ ಫಲಕ ಇರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಸೂಚನಾ ಫಲಕವನ್ನು ಅಳವಡಿಸಿ ಜನರಿಗೆ ತಿಳುವಳಿಕೆ ಮಾಡಬೇಕಾಗಿ ಕೇಳಿಕೊಳ್ತೇವೆ. ಈ ರಸ್ತೆಯಲ್ಲಿ ಶಾಲಾ ವಾಹನಗಳು ಅತಿಯಾಗಿ ಓಡಾಡುವುದರಿಂದ ತುಂಬ ತಿರುವುಗಳಿದೆ. ಅದಕ್ಕಾಗಿ ಅಧಿಕಾರಿಗಳು ಆದಷ್ಟು ಬೇಗನೆ ಈ ನಾಮಫಲಕಗಳನ್ನು ಹಾಕುವ ಹಾಗೆ ನಾವು ವಿನಂತಿಸುತ್ತೇವೆ. ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ಬಂದರೂ ತಮಗೆ ಸಂಬಂಧಪಟ್ಟಿದ್ದಲ್ಲ ಎನ್ನುತ್ತಾರೆ. ಹಾಗಾದ್ರೆ ಯಾರಿಗೆ ಸಂಬಂಧಪಟ್ಟಿದ್ದು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಈ ರಸ್ತೆಯ ಬದಿಯಲ್ಲಿರುವ ಸೂಚನಾ ಫಲಕ ಅತಿ ಶೀಘ್ರವಾಗಿ ಬದಲಾವಣೆ ಆಗಬೇಕಿದೆ. ಮುಂದೆ ಸಂಭವಿಸಬಹುದಾದ ಅಪಘಾತಗಳನ್ನ ತಡೆಯಬೇಕಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ. ಶಿರ್ವಾದಿಂದ ಕಾಪುವಿಗೆ ಹೋಗುವಂತ ರಸ್ತೆಯಲ್ಲಿ ಪದೇ ಪದೇ ತಿರುವುಗಳಿವೆ, ಆದರೆ ಇಲ್ಲೆಲ್ಲೂ ಕೂಡ ನಾಮಫಲಕಗಳೇ ಇಲ್ಲ. ಆರಂಭದಲ್ಲಿ ಕೆಲವು ನಾಮಫಲಕಗಳಿತ್ತಂತೆ, ಅದೀಗ ಆಕ್ಸಿಡೆಂಟ್ ಆಗಿ ಸಂಪೂರ್ಣ ಜಖಂಗೊಂಡಿದೆ. ಅದನ್ನ ಒಂದು ಡೆವಲಪ್ ಮಾಡಲಿಕ್ಕೂ ಯಾರ ಹತ್ರವೂ ಕೂಡ ಇಲ್ಲಿ ಮುಂದಾಗ್ತಾ ಇಲ್ಲ.
ಇವತ್ತು ನವಯುಗ ಕಂಪನಿ ಟೋಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಹಣವನ್ನ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಕಾಡ್ತಾ ಇದೆ. ಈ ಕುರಿತಾಗಿ ಚರ್ಚೆಯನ್ನ ಮುಂದುವರಿಸ್ತೇವೆ. ಆರಂಭದಲ್ಲಿ ರಮೇಶ್ ಕೋಟ್ಯಾನ್ರಲ್ಲಿ ಸರ್, ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಪದೇ ಪದೇ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಜನತೆ. ಅದರಲ್ಲಿ ಕೂಡ ತಾವು ಟ್ಯಾಕ್ಸಿ ಅಸೋಸಿಯೇಷನ್ ಅವರ ಪ್ರಮುಖರು. ಸೊ ತಮ್ಮ ಪ್ರಕಾರ ಈ ಕುರಿತಾಗಿ ತಾವೇನು ಹೇಳ್ತೀರಾ? ಇದರ ಬಗ್ಗೆ ಹೇಳೋದಾದರೆ ನಿಜವಾಗಿ ನಾವು ಕೂಡ ಬೇರೆ ಬೇರೆ ಊರಿಗೆ ಹೋಗುವ ಟ್ಯಾಕ್ಸಿ ಚಾಲಕರು ನಾವು. ನಮ್ಮ ಊರಿನಲ್ಲಿ ಇಂಥ ನಾಮಫಲಕ ಇಲ್ಲ ಅಂತ ಹೇಳಿದರೆ ಇದು ನಮಗೆ ಕೂಡ ಹೇಳಲಿಕ್ಕೆ ಕೂಡ ಬೇಜಾರಾಗ್ತದೆ, ಮನಸ್ಸಿಗೆ ನೋವಾಗ್ತದೆ. ಇದರ ಬಗ್ಗೆ ನೀವು ನಿನ್ನೆ ಮೊನ್ನೆ ಎಷ್ಟೋ ಇದರಲ್ಲಿ ಟಿ ವಿಯಲ್ಲಿ ನೀವು ಕೊಟ್ಟಿದ್ದೀರಿ, ನಾನು ಕೂಡ ನೋಡಿದ್ದೇನೆ. ತುಂಬ ಖುಷಿಯಾಗಿದೆ. ಇದರ ಬಗ್ಗೆ ನೀವು ತುಂಬ ಆಲೋಚನೆ ರೀತಿಯಲ್ಲಿ ಹೋಗ್ತಾ ಇದ್ದೀರಿ, ತುಂಬ ಸಂತೋಷ ಆಗ್ತಿದೆ. ನಾನು ಹೇಳೋದಂದರೆ, ಈಗ ರಸ್ತೆ ಅಗಲೀಕರಣ ಆಗಿದೆ, ಎಲ್ಲ ಜಾಗದಲ್ಲಿ ರಸ್ತೆ ಅಗಲೀಕರಣ ಆಗಿದೆ. ಬೇಕಾದ ಹಾಗೆ ರಸ್ತೆಯನ್ನು ಮಾಡಿದ್ದಾರೆ, ಸೇತುವೆಗಳನ್ನು ಮಾಡಿದ್ದಾರೆ, ಒಳ್ಳೆಯ ರಸ್ತೆಯಲ್ಲಿ ರಸ್ತೆ ಮಾಡಿದ್ದಾರೆ. ಆದರೆ ಎಲ್ಲಿಯೂ ಒಂದು ನಾಮಫಲಕ ಇಲ್ಲ. ರಸ್ತೆ ಅಪಘಾತ ಆಗುವ ಒಂದು ತಿರುವಿನಲ್ಲಿ ಕೂಡ ಯಾವುದೇ ಒಂದು ಸೂಚನಾ ಫಲಕ ಇಲ್ಲ. ಸ್ಪೀಡ್ ಹೋಗಿ ಮೆಲ್ಲ ಹೋಗಿ ಅಲ್ಲದೆ ಏನೋ ಅದಕ್ಕೆ ನಾಮಫಲಕ ಇಲ್ಲ. ನಾನು ಕೂಡ ಈ ಕಾಪುನಿಂದ ಮಲ್ಲಾರು ಮಂಚ ಶಿರೋಗರದಲ್ಲಿ ನಾನು ಕೂಡ ಬೈಕ್ನಲ್ಲಿ ಹೋಗ್ತೇನೆ. ಯಾವತ್ತು ಹೋಗುವಾಗ ನಾನು ಕೂಡ ನೋಡ್ತಾ ಇದ್ದೇನೆ, ಯಾವುದೇ ಜಾಗದಲ್ಲಿ ತಿರುವಿನಲ್ಲಾಗಲಿ ಅಲ್ಲ ಹಂಸ ಜಾಗದಲ್ಲಿ ಆಗಲಿ ಯಾವುದೇ ನಾಮಫಲಕ ಇಲ್ಲ. ಇದನ್ನು ನಾನು ಕೂಡ ಖಂಡಿಸ್ತೇನೆ. ಅಲ್ಲ, ಇವತ್ತು ಯಾವುದೇ ವಿತೌಟ್ ಮುಂದೆಗಡೆ ತಿರುವು ಇದೆಯಾ, ಯಾವ ರೀತಿ ಆಗಿದೆ, ಇದ್ಯಾವುದನ್ನು ಕೂಡ ತೋರಿಸುವಂತ ನಾಮಫಲಕಗಳಿಲ್ಲ. ಇವತ್ತು ವೇಗವಾಗಿ ಬರುವಂತಹ ವೆಹಿಕಲ್ಗಳು ಇವತ್ತು ಯಾಕೆ ಇಷ್ಟು ಅನಾಹುತಗಳಾಗ್ತವೆ ಅಂತ ಕೇಳಿದ್ರೆ ಬಹುಶಃ ಇದೇ ಕಾರಣ ಅಂತ ಹೇಳ್ಬೋದೇನೋ. ಇವತ್ತು ವೇಗವಾಗಿ ಬರುವಂತಹ ವೆಹಿಕಲ್ಗಳು ಸಡನ್ ಆಗಿ ಅಲ್ಲಿ ಒಂದು ಟರ್ನ್ ಬರ್ತದೆ, ಇಲ್ಲದೇ ಇದ್ರೆ 2 ವೇ ಆಗಿರ್ತದೆ, ಅದುವರೆಗೆ 1 ವೇ ಆಗಿದ್ದದು ಸಡನ್ ಆಗಿ 2 ವೇ ಆಗ್ತದೆ. ಸೊ ಏನು ಮಾಡ್ಬೇಕಂತ ಗೊತ್ತಾಗಿದೆ. ಇವತ್ತು ಆಗವೇ ನಾವು ಒಂದು ಮಾತು ಹೇಳಿದೆ, ಯಾವ ರಸ್ತೆಗಳು ಇವತ್ತು ಅದನ್ನ ಜೀರ್ಣೋದ್ಧಾರ ಮಾಡಿ ಅಥವಾ ಅದನ್ನ ಡೆವಲಪ್ ಮಾಡಿ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡಬೇಕಾಗಿತ್ತು, ಅದೇ ಇವತ್ತು ಆಕ್ಸಿಡೆಂಟ್ಗಳನ್ನ ಹೆಚ್ಚು ಮಾಡ್ತೇವೆ ಅಂತ ನಾನು ಅಡಿಗರಲ್ಲಿ. ಸರ್, ಈ ಕುರಿತಾಗಿ ತಾವೇನು ಹೇಳ್ತೀರಾ? ಹೌದೌದು. ಈಗ ನಾವೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತೇವೆ, ಬೇರೆ ಜಿಲ್ಲೆಗಳಲ್ಲಿ ಹೋಗ್ತೇವೆ, ಎಲ್ಲ ಕಡೆ ಓಡಾಡುವಾಗ ನಮ್ಗೆ ಏನಾಗ್ತದೆ, ಈಗ ನಮ್ಮ ಊರಲ್ಲಿ ನಮಗೆ ಸಾಧಾರಣ ಅಂದಾಜು ಇರ್ತದೆ ಯಾವ ಕಡೆ ಟರ್ನ್ ಇದೆ, ಎಲ್ಲಿದೆ ಏನಂತೇಳಿ. ಬೇರೆ ಕಡೆಯಿಂದ ಬಂದವರಿಗೆ ಇದು ದೊಡ್ಡ ಒಂದು ಸಮಸ್ಯೆ. ಯಾಕಂತೇಳಿದರೆ ಈಗ ಸ್ಪೀಡ್ ಬ್ರೇಕರ್ ರಾತ್ರಿ ಹೊತ್ತಿಗೆ ನಾವು ಹೋಗುವಾಗ ಸ್ಪೀಡ್ ಬ್ರೇಕರ್ ಇದೆ ಅಂತೇಳಿ ಮೊದಲೇ ಅವರು ಸೂಚನೆ ಕೊಟ್ಟರೆ ಆಗುವ ಇದನ್ನು ತಡಿಬಹುದು. ಏನಾಗ್ತದೆ ಅಂದರೆ ಹತ್ತಿರ ಹೋಗುವಾಗ ಗೊತ್ತಾಗ್ತದೆ, ಸಡನ್ ಬ್ರೇಕ್ ಆಗ್ತಾರೆ. ಅದು ಒಂದಕ್ಕೆ ಎರಡಾಗಿ ಪಲ್ಟಿ ಆಗುವಂತ ಚಾನ್ಸಸ್ ಕೂಡ ಸ್ಕಿಡ್ ಆಗುವಂಥದ್ದು. ಅದು ಮಳೆಗಾಲದಲ್ಲಂತೂ ತುಂಬ ದೊಡ್ಡ ಒಂದು ಸಮಸ್ಯೆ ಅದು. ಹಾಗೆ ತಿರುವಿನಲ್ಲಿ ಕೂಡ ಹಾಗೆ ಎದುರಿಂದ ಬರುವ ವಾಹನ ಯಾವ ರೀತಿ ಬರ್ತಾ ಇರ್ತದೆ, ನಾವು ಎಷ್ಟು ಜಾಗ್ರತೆ ಮಾಡಿ ಹೋದರೂ ಅವರಿಗೆ ಕಂಟ್ರೋಲ್ ತಪ್ಪಿ ರಾಂಗ್ ಸೈಡ್ ಬಂದು ಹೊಡೆಯುವಂಥದ್ದು, ಆ ಥರ ಎಲ್ಲ ಆಗುವಂಥ ಸಮಸ್ಯೆಗಳಿದೆ. ಅಲ್ಲ ಸರ್, ಬಹುಶಃ ನಾನು ರಮೇಶ್ ಕೋಟ್ಯಾನ್ರಲ್ಲಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಇವೆಲ್ಲವೂ ಕೂಡ ಮಾಡಲೇಬೇಕಾಗಿರ್ತಕ್ಕಂಥ, ಅನುಸರಿಸಲೇಬೇಕಾಗಿರ್ತಕ್ಕಂಥ ನಿಯಮಗಳು, ನೇಮ ಫಲಕಗಳನ್ನ ಹಾಕಬೇಕು, ಅದು ನೇಮ್ ಬೋರ್ಡ್ಗಳನ್ನ ಅಲ್ಲಿ ಹಾಕಬೇಕು, ಸರಿಯಾಗಿ ಎಲ್ಲಿ ಟರ್ನ್ ಇದೆ, ಎಲ್ಲಿ ಸ್ಪೀಡ್ ಬ್ರೇಕರ್ಗಳಿವೆ ಇದಕ್ಕೆ ಮುನ್ಸೂಚನೆಗಳನ್ನು ನೀಡಬೇಕು, ಸರಿಯಾದ ಕಡೆಗಳಲ್ಲಿ ಮಾತ್ರ ಬ್ಯಾರಿಕೇಡ್ಗಳನ್ನು ಹಾಕಬೇಕು. ಸಂಪೂರ್ಣವಾಗಿ ಈ ಭಾಗದಲ್ಲಿ ಯಾವುದನ್ನು ಕೂಡ ರೂಲ್ಸ್ಗಳನ್ನೇ ಫಾಲೋ ಮಾಡ್ತಾ ಇಲ್ಲ. ಯಾಕೆ ಬುದ್ಧಿವಂತರು ಈ ಭಾಗದವರು ಅವರು ನೋಡ್ಕೊಂಡು ಹೋಗ್ತಾರೆ ಅನ್ನುವಂಥ ಭಾವನೆಯೋ ಯಾವ ರೀತಿ ಅಂತ. ನಿಜವಾಗಿ ನಾನು ಹೇಳಿದಾಗೆ ರಸ್ತೆ ಅಗಲೀಕರಣ ಆಗಿದೆ, ಒಳ್ಳೆ ರಸ್ತೆ ಮಾಡಿದ್ದಾರೆ. ಆದರೆ ನಾನು ಕೂಡ ನೋಡಿದ ಒಂದು ಇದಾದರೆ ಯಾವುದೇ ಎಲ್ಲಿ ಕೂಡ ನಾಮಫಲಕ ಇಲ್ಲ, ನಾಮಫಲಕ ಇಲ್ಲ. ಇದು ಕಡ್ಡಾಯವಾಗಿ ಹಾಕಲೇಬೇಕಂತ ನಾನು ಕೂಡ ಈಗ ಕಲೆ ವಿನಂತಿ ಮಾಡ್ತಿದ್ದೇನೆ. ಯಾರಿಗೆ ನಮ್ಮ ಗ್ರಾಮ ಪಂಚಾಯತ್ರಿಗೆ ಆಗಲಿ, ಪೌರಸಭೆ, ನಗರಸಭೆ ಆಗಲಿ, ಅಲ್ಲ ರಾಜಕಾರಣಿಗಳಿಗೆ ನಾವು ಹೇಳೋದಿಲ್ಲ. ಇದನ್ನು ಯಾರು ಆ ಊರಿನ ಪ್ರಮುಖರಿದ್ದಾರೆ, ಇದನ್ನು ನಾನು ಇನ್ನೊಂದು ಮಾತನ್ನು ಇಚ್ಛೆ ಪಡ್ತೀನಿ. ನಮ್ಮ ಸಂಘ ಸಂಸ್ಥೆಗಳು ತುಂಬ ಇದೆ ಈಗ. ಸಂಘ ಸಂಸ್ಥೆ ರೋಟರಿ, ಜೆಸಿ, ಸಂಘ ಸಂಸ್ಥೆ, ತುಂಬ ಸಂಘ ಸಂಸ್ಥೆಗಳಿವೆ. ಅದನ್ನು ಈ ಕೆಲಸವನ್ನು ಸಂಘ ಸಂಸ್ಥೆಗಳು ಕೂಡ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಆದ್ರೆ ಸರ್ಕಾರ ಮಾತ್ರ ಸದ್ಯದಲ್ಲಿ ನಿದ್ರೆಯಿಂದ ಅದನ್ನು ಹೇಳಿಸ್ಲಿಕ್ಕೆ ಸಾಧ್ಯ ಇಲ್ವೇ? ಸರ್ಕಾರ ಅಧಿಕಾರಿಗಳನ್ನ ಅಥವಾ ಸರ್ಕಾರವನ್ನ ಇಲ್ಲ, ನಾವು ಟ್ಯಾಕ್ಸ್ ಕಟ್ತೇವೆ, ಎಲ್ಲವನ್ನ ಮಾಡುವಾಗ ಇದು ಮಾಡಲೇಬೇಕು. ವರ್ಷ FC ಮಾಡಿ ಮೇಂಟೆನೆನ್ಸ್ ಮಾಡ್ತೇವೆ. ಹೀಗಿರುವಾಗ ಇವರು ರಸ್ತೆಯನ್ನು ಸರಿಯಾಗಿ ನಿರ್ಮಿಸಿ ಕೊಡದೆ, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯವನ್ನು ಮಾಡಿಕೊಡದೆ, ಸೈಡಲ್ಲಿ ಫುಟ್ಪಾತ್ ಮಾಡೋದಾಗ್ಲಿ ಅಥವಾ ಫುಟ್ಪಾತ್ ಆಗಲಿ, ಸರ್ವಿಸ್ ರೋಡ್ ಇಲ್ಲ. ಬಹುಶಃ
ಕೇವಲ ನಾಮಫಲಕ ಇಲ್ಲದೆ ಇರುವುದನ್ನ ಇವರು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದರಿಂದ ಏನು ಅಂತ ದೊಡ್ಡ ಅಪಘಾತಗಳಾಯ್ತು ಅಂತ ತಾವು ಯಾರಾದ್ರೂ ಪ್ರಶ್ನೆಯನ್ನ ಮಾಡುತ್ತಿದ್ರೆ ಈಗ ಇನ್ನೊಂದು ಸ್ಟೋರಿಯನ್ನ ತೋರಿಸ್ತೇವೆ. ಇದರ ಪರಿಣಾಮ ಏನಾಗ್ತಾ ಇದೆ ದಿನ ದಿನ ಅನ್ನುವುದನ್ನ ನಾವು ನಿಮ್ಮೆದುರಿಗೆ ತೋರಿಸ್ತೇವೆ. ಅದನ್ನ ನೋಡ್ಕೊಂಡು ಬಂದು ಅದಾದ ನಂತರ ಕರೆಂಟ್ ಅಫೇರ್ಸ್ ಅನ್ನ ಮುಂದುವರಿಸೋಣ. ಕಟಪಾಡಿಯಿಂದ ಶಿರ್ವ ರಸ್ತೆ ಅಭಿವೃದ್ಧಿಯ ಹೆಸರಿನಲ್ಲಿ ರಸ್ತೆ ಅಗಲೀಕರಣವಾಗಿದೆ. ಆದರೆ ರಸ್ತೆಯ ಎರಡೂ ಬದಿಯಲ್ಲಿರುವ ಮರಗಳನ್ನ ಕಡಿದು ಹಾಗೆಯೇ ಬಿಟ್ಟಿದ್ದಾರೆ. ನಂತರ ಮರ ಕಡಿದು ರಸ್ತೆಯ ಬದಿಯಲ್ಲಿ ಹಾಕಲಾಗಿದೆ. ಸಮರ್ಪಕವಾಗಿ ಕೆಲಸವಾಗಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಮೊದಲಿಗೆ ನಾವು ಅಲ್ಲಿ ಸೂಚನಾ ಫಲಕವನ್ನು ಅಳವಡಿಸಬೇಕಾಗಿದೆ. ಮುಂದೆ ಒಂದು ಕಿರಿದಾದ ಸೇತುವೆ ಇದೆ ಅಂತ ನಾವು ಅವರಿಗೆ ಮನದಟ್ಟು ಮಾಡಲಿಕ್ಕೆ ಅಂತ ಒಂದು ಸೂಚನಾ ಫಲಕವನ್ನು ಮಾಡಿಸುವಂಥ ಅಗತ್ಯತೆ ಇದೆ. ಅದನ್ನು ನಾವು PWD ಅವರ ಹತ್ರ ನಾವು ಕೇಳ್ಕೊಳ್ಳೋದು ಇಷ್ಟ ಅಂದರೆ ಎಲ್ಲ ಕಡೆ ಸೂಚನಾ ಫಲಕವನ್ನು ಹಾಕಿಸ್ಬೋದು. ಮತ್ತು ಆ ರೈಲ್ವೆ ಬ್ರಿಡ್ಜ್ ಸೆಂಟ್ರಲ್ ವ್ಯಾಪ್ತಿಗೆ ಬರುವುದರಿಂದ, ಕೇಂದ್ರ ವ್ಯಾಪ್ತಿಗೆ ಬರುವುದರಿಂದ, ರೈಲ್ವೆ ಇಲಾಖೆ ವ್ಯಾಪ್ತಿಗೆ ಬರುವುದರಿಂದ ಅದನ್ನು ರಾಜ್ಯದ ಅಥವಾ ಯಾವ PWD ಅವರು ಆ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದನ್ನು ಸಂಬಂಧಪಟ್ಟ ಇಲಾಖೆಯವರು, ರೈಲ್ವೆ ಇಲಾಖೆಯವರೇ ಅದನ್ನು ಮುಕ್ತವಾಗಿಗೊಳಿಸಬೇಕಾದ ನಾವು ಮನವಿ ಮಾಡ್ತಾ ಇದ್ದೇವೆ. ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ಕಟಪಾಡಿಯ ಅಚ್ಚಡ ರೈಲ್ವೆ ಸೇತುವೆಯ ಹತ್ತಿರ ಒಂದು ತಿಂಗಳಲ್ಲಿ 3 ಅಪಘಾತಗಳಾಗಿವೆ. ಒಂದನೆಯದ್ದು ಮೀನು ಸಾಗಾಟ ಮಾಡುತ್ತಿದ್ದ ಮೀನು ಟೆಂಪೋ ಮರಕ್ಕೆ ಡಿಕ್ಕಿಯಾಗಿದೆ. ಸುಮಾರು 1 ತಾಸು ಕಾಲ ಚಾಲಕ ಟೆಂಪೋಕ್ಕೆ ಸಿಕ್ಕಿ ಹಾಕಿಕೊಂಡು ಹೊರತೆಗೆಯಲು ಹರಸಾಹಸ ಪಡಲಾಗಿತ್ತು. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಚಾಲಕ ಬದುಕಿದ್ದಾರೆ. ತುಂಬ ದೊಡ್ಡ ದೊಡ್ಡ ಮರಗಳಿವೆ, ನೀವು ನೋಡಿರ್ಬೋದು. ಅಕ್ಕಪಕ್ಕದಲ್ಲಿ 2 ಕಡೆ ಬೆಳೆದಿದೆ. ಅದು ನಾವು ಅರಣ್ಯ ನಾಶ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದರಿಂದ ಜೀವ ಹಾನಿಯಾಗುವಂಥ ಹಲವಾರು ಕಡೆ ನಾವು ಮೊನ್ನೆ ಒಂದು ಆಕ್ಸಿಡೆಂಟ್ ಆದಾಗ ಮರಕ್ಕೆ ತಾಗಿಕೊಂಡು ನಮ್ಮ ಟೆಂಪೋ ಒಂದು ನಿಂತಿತ್ತು. ಅದನ್ನು 1 ಗಂಟೆ ಕಾಲ ಅದನ್ನು ತೆಗಿಲಿಕ್ಕೆ ಆಗಲಿಲ್ಲ. ಪಾಪ ಅವರು ಒದ್ದಾಡ್ತಾ ಇದ್ದರು. ನಮ್ಮ ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘದ ಎಲ್ಲ ಸದಸ್ಯರು ಹೋಗಿ ಅವರನ್ನು ಎತ್ತಿ JCBಯಿಂದ ತೆಗೆಯುವಾಗ 1 ಗಂಟೆ ಆಗಿದೆ. ಅಂದರೆ ಮೇಜರ್ ಆಗಿ ಏನು ಡ್ಯಾಮೇಜ್ ಆಗದಿದ್ದರಿಂದ ಅವರ ಜೀವ ಉಳಿತು. ಆದರೆ ಸೀರಿಯಸ್ ಆಗಿದ್ದರೆ ಅಥವಾ ತೀವ್ರತರದ ಗಾಯಗಳಾಗಿದ್ದರೆ ಅಲ್ಲೇ ಸಾಯುವಂಥ ಪರಿಸ್ಥಿತಿ ಇರ್ತಿತ್ತು. ಅಂಥ ಸನ್ನಿವೇಶಗಳು ಮುಂದೆ ಆಗದಾಗಿ ಕ್ರಮ ಕೈಗೊಳ್ಳಬೇಕಂತ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಎರಡನೆಯದು ಉಡುಪಿಯಿಂದ ಧರ್ಮಸ್ಥಳಕ್ಕೆ ಹೋಗಿದ್ದ ಓಮ್ನಿ ಟೆಂಪೋ ಡಿಕ್ಕಿ ಹೊಡೆದು ಓಮ್ನಿಯಲ್ಲಿ ಚಾಲಕ ಮತ್ತು ಸಹ ಪ್ರಯಾಣಿಕ ಗಂಭೀರ ಗಾಯಗೊಂಡು ಬದುಕಿದ್ದಾರೆ. ಮೂರನೇ ಅಪಘಾತದಲ್ಲಿ ಬಸ್ ಒಂದು ಕಂದಕಕ್ಕೆ ಬೀಳದೆ ಬಸ್ಸಿನಲ್ಲಿರುವ ಪ್ರಯಾಣಿಕರ ಜೀವ ಉಳಿಸಿಕೊಂಡಿದ್ದಾರೆ. ಹೌದು, ಈ ಮಾರ್ಗದಲ್ಲಿ ಸರಣಿ ಅಪಘಾತವಾಗುತ್ತಿದೆ. ಅಪಘಾತಕ್ಕೆ ಕಾರಣ ಏನು ಅಂತೀರಾ? ರಸ್ತೆ ಬದಿಯಲ್ಲಿ ಯಾವುದೇ ಚಲನಾ ಫಲಕವಿಲ್ಲ. ರಸ್ತೆ ಬದಿಯಲ್ಲಿ ದಟ್ಟವಾಗಿ ಬೆಳೆದ ಮರಗಳನ್ನ ಕಡಿಯುವುದಿಲ್ಲ. ರೈಲ್ವೆ ಸೇತುವೆಯ ಬಳಿ ಬೆಳೆದ ಗಿಡಗಂಟಿಗಳ ಕತ್ತರಿಸಲು ಸ್ಥಳೀಯ ಗ್ರಾಮ ಪಂಚಾಯತ್ ಮುಂದೆ ಬರುವುದಿಲ್ಲ. ಇದಕ್ಕೆ ಕಾರಣ ಗಿಡಗಂಟಿಗಳು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟವಲ್ಲ. ರೈಲ್ವೆ ಸೇತುವೆ ಕಿರಿದಾಗಿದೆ. ವಾಹನ ಸಂಚಾರಕ್ಕೆ ಅನಾನುಕೂಲವಾಗುತ್ತಿದೆ. ರಸ್ತೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಎಲ್ಲ ಇಲಾಖೆಯನ್ನ ಹೊಂದಾಣಿಕೆ ಮಾಡಿ ಅಭಿವೃದ್ಧಿ ಕಾರ್ಯ ಮಾಡಬೇಕಾಗಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟಪಾಡಿ. ಒಬ್ಬ ಒಂದು ಲೈಸೆನ್ಸ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಅಷ್ಟೂ ನಾಮಕ ಫಲಕಗಳನ್ನ ತೋರಿಸಿ ಇದೇನು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಟ್ರೆ ಮಾತ್ರ ಆತನಿಗೆ ಲೈಸೆನ್ಸ್ ಸಿಗ್ತದೆ. ಬಹುಶಃ ಅದನ್ನ ಕಲ್ತು ಏನು ಪ್ರಯೋಜನ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಇವರೆಲ್ಲೋ ಯಾವುದೇ ಫಲಕಗಳನ್ನ ಅಳವಡಿಸ್ತಿಲ್ಲ. ಇದರ ಪರಿಣಾಮ ಸರಣಿ ಅಪಘಾತಗಳಾಗ್ತಾ ಇವೆ. 1, 2, 3 ಇದೇ ರೀತಿ ದಿನ ಆಕ್ಸಿಡೆಂಟ್ಗಳಾಗ್ತಾ ಇವೆ. ಒಂದು ಗಮನದಲ್ಲಿರಲಿ, ಇದಾವುದೂ ಕೂಡ ಚಾಲಕ ಮಿತಿ ಮೀರಿ ಅಪಘಾತಗಳಾದದ್ದಲ್ಲ.
ಬದಲಿಗೆ ರಸ್ತೆ ಅವೈಜ್ಞಾನಿಕವಾಗಿರ್ತಕ್ಕಂಥ ರಸ್ತೆ ನಿರ್ಮಾಣದಿಂದಾಗಿ ಇದಾಗಿರುವಂತದ್ದು. ಈ ಕುರಿತಾಗಿ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಸ್ಪಂದನದ ಪ್ರತಿನಿಧಿಯಾಗಿರ್ತಕ್ಕಂಥ ಪ್ರಮೋದ್ ಸುವರ್ಣರವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಸುವರ್ಣರವರೇ, ಬಹುಶಃ ಅಪಘಾತ ವಲಯವಾಗಿ ಬಿಟ್ಟಿದೆ ಇದೀಗ. ಇವರೆಲ್ಲ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೋ ಅಥವಾ ಎಲ್ಲೆಲ್ಲ ಈ ಒಂದು ಸೂಚನಾ ಫಲಕಗಳಿಲ್ವೋ ಅವೆಲ್ಲವೂ ಕೂಡ ಅಪಘಾತ ವಲಯವಾಗಿ ನಿರ್ಮಾಣ ಆಗಿದೆ. ಈ ಕುರಿತಾಗಿ ತಾವೇನ್ ಹೇಳ್ತೀರಾ? ಕಾರ್ತಿಕ್, ನಮ್ಮ ಉಡುಪಿ ಜಿಲ್ಲೆ ಏನು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ಎಲ್ಲಾ ಜನಪ್ರತಿನಿಧಿಗಳು ಏನು ಹೇಳ್ತಾ ಬರ್ತಾ ಇದ್ದಾರೆ. ಯಾಕಂತೇಳಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ, ಎಲ್ಲಾ ರಸ್ತೆಗಳು ಅಗಲೀಕರಣ ಆಗ್ತಾ ಇದೆ, ಅದು ಎಲ್ಲ ಜನರು ಈ ಎಲ್ಲ ಬಗ್ಗೆ ಒಪ್ಕೊಳ್ತಾರೆ. ಆದ್ರೆ ಏನು ಒಂದು ರಸ್ತೆ ಒಂದು ಅಭಿವೃದ್ಧಿ ಸಂದರ್ಭದಲ್ಲಿ ಏನು ಗುತ್ತಿಗೆದಾರರಿಗೆ ಗುತ್ತಿಗೆಯನ್ನು ಕೊಟ್ಟಿರ್ತಾರೆ, ಅವನಿಗೆ ಸರಿಯಾದ ಒಂದು ನಿರ್ದೇಶನವನ್ನು ಇವರು ಕೊಡುವಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಸ್ತೆ ಅಗಲೀಕರಣ ಆದ ಸಂದರ್ಭದಲ್ಲಿ ನಂತರ ಆ ರಸ್ತೆಗೆ ಬದಿಯಲ್ಲಿ ಏನು ಸೂಚನಾ ಅಂದ್ರೆ ವಾಹನ ಸಂಚಾರದ ಸೂಚನಾ ಫಲಕಗಳನ್ನು ಹಾಕುವುದಿರ್ಲಿ, ಇಲ್ಲದ್ರೆ ಅಲ್ಲಿ ಏನು ಬೆಳೆದಂತ ದೊಡ್ಡ ದೊಡ್ಡ ಮರಗಳನ್ನು ಕಡಿಯುವಂತ ಕೆಲಸ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಆಗ್ಬೇಕು, ಅದಕ್ಕೆ ಯಾವುದೇ ನಮ್ಮ ವಿರೋಧ ಇಲ್ಲ. ಆದ್ರೆ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರುವಾಗ ಎಲ್ಲಾ ಇಲಾಖೆಗಳನ್ನು ಇವರು ಏನು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕೆಲಸ ಮಾಡ್ಬೇಕಾಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನಂತ ಹೇಳಿದ್ರೆ, ರಸ್ತೆ ಅಗಲೀಕರಣ ಆಗಿದೆ, ಆದ್ರೆ ರಸ್ತೆ ಬದಿಯಲ್ಲಿರುವಂತಹ ದಟ್ಟವಾದ ಮರಗಳನ್ನು ಕಡಿಯುವಂತ ಕೆಲಸ ಯಾವುದೇ ಇವರು ಮಾಡ್ಲಿಲ್ಲ. ಅರಣ್ಯ ಇಲಾಖೆಯೊಂದಿಗೆ ಇವರು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ಎರಡನೇದಾಗಿ ಏನು ಈ ಒಂದು ರಸ್ತೆ ಬದಿಯಲ್ಲಿರುವಂತಹ ಮೆಸ್ಕಾಂ ಕಂಬಗಳು ಅಂದ್ರೆ ವಿದ್ಯುತ್ ಕಂಬಗಳನ್ನು ಕೂಡ ಸ್ಥಳಾಂತರ ಮಾಡುವಂತ ಕೆಲಸವನ್ನು ಇವರು ಮಾಡುದಿಲ್ಲ. ಇಲ್ಲಿ ಏನು ನಾವು ಗಮನಿಸಬೇಕು, ಈ ಎಲ್ಲ ಅಭಿವೃದ್ಧಿ ಕೆಲಸ ಆಗುವಾಗ ಎಲ್ಲಾ ಇಲಾಖೆಗಳನ್ನು ಇವರು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಮಾಡುದಿಲ್ಲ. ಇಲ್ಲಿ ಏನು ಕರ್ಪಾಡಿಯ ಸಮೀಪದಲ್ಲಿರುವಂತಹ ಅಚ್ಚಡ ಅಂತೇಳಿ ಈ ಭಾಗದಲ್ಲಿ ನಾವು ಈ ಒಂದು ತಿಂಗಳಲ್ಲಿ 3 ಅಪಘಾತಗಳನ್ನು ನಾವು ಕಂಡಿದ್ದೇವೆ. ಏನು ಈ ಒಂದು ರಸ್ತೆ ಅಗಲೀಕರಣ ಆಗಿದೆ. ಈ ರಸ್ತೆ ಅಗಲಾದ ನಂತರ ಇಲ್ಲಿ ರೈಲ್ವೆ ಸೇತುವೆ ಒಂದು ಸಿಗ್ತದೆ. ಇದು ಕೇಂದ್ರ ರೈಲ್ವೆ ಇಲಾಖೆ ಕೇಂದ್ರ ಸಂಬಂಧಪಟ್ಟರಿಂದ ಇದನ್ನು ಯಾವುದೇ ಒಂದು ಗ್ರಾಮ ಪಂಚಾಯತ್ ಆಗ್ಲಿ ಸ್ಥಳೀಯ ಆಡಳಿತ ಆಗ್ಲಿ ಯಾವುದೇ ಇದಕ್ಕೆ ಅಂದ್ರೆ ಇದನ್ನು ಮುಟ್ಲಿಕ್ಕೆ ಹೋಗುದಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಕೂಡ ಹಾಗೆ ಆಗಿದೆ. ರಸ್ತೆ ಅಗಲಿ ಆಗಿದೆ, ಸೇತುವೆ ಕಿರಿದಾಗಿದೆ. ವಾಹನ ಬೇರೆ ಬೇರೆ ಉಡುಪಿ ಜಿಲ್ಲೆಗೆ ಅನೇಕ ಪ್ರವಾಸಿಗರು ಬೇರೆ ಬೇರೆ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಇರ್ಬೋದು, ಪ್ರವಾಸಿಗರು ಉಡುಪಿಗೆ ಬರ್ತಾರೆ. ಅವರಿಗೆ ಏನು ರಸ್ತೆಯ ಒಂದು ಸರಿಯಾದ ಒಂದು ಮಾರ್ಗ ಅವರಿಗೆ ತಿಳಿದಿಲ್ಲ, ವೇಗವಾಗಿ ಬರ್ತಾರೆ. ಇಲ್ಲಿ ರಸ್ತೆ ಕಿರಿದಾಗಿದೆ, ಯಾವುದೇ ಒಂದು ಸೂಚನಾ ಫಲಕ ಇಲ್ಲ. ರಸ್ತೆ ಸೇತುವೆ ಕಿರಿದಾಗಿರುವುದರಿಂದ ಇವರು ಬರುತ್ತಿರುವ ವಾಹನಕ್ಕೆ ಏನು ಚಾಲಕನಿಗೆ ನಿಯಂತ್ರಣ ತಪ್ಪಿ ಇಲ್ಲಿ ಅಪಘಾತ ಆಗಿದೆ. ಮೊದಲಿಗೆ ನಾವು ಹೇಳುದಂತ ಹೇಳಿದ್ರೆ ಇಲ್ಲಿ ಮೊದಲು ನಡೆದದ್ದು ಮೀನಿನ ಒಂದು ಏನು ಟೆಂಪೋ ಅಪಘಾತ ಆಗಿದೆ. ಸತತ 1 ಗಂಟೆ ಒಳಗೆ ಆ ಡ್ರೈವರ್ ಸಿಲುಕಿಕೊಂಡಿದ್ದು ಅವನನ್ನು ಏನು ಸಾರ್ವಜನಿಕರ ಅಲ್ಲ, ಇದು ಒಂದ್ ರೀತಿಯಾಗಿ ಪ್ರಮೋದ್ ರವರೇ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಈ ಇಲಾಖೆಗಳು ಇಲ್ಲ ಸಾರ್ವಜನಿಕರಿದ್ದಾರೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇದೆಯೋ ಹೇಗೆ ಅಂತ. ಪ್ರತಿ ಬಾರಿ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಲ್ಲಿ ಹೋಗಿ ಪ್ರಾಣ ರಕ್ಷಿಸಬೇಕು, ಅವರದ್ದು ಇದೇ ಕೈಯಲ್ಲಿ ಆಗಿಬಿಡ್ತು. ಈ ಗ್ರಾಮ ಪಂಚಾಯತ್ ಆಗಿರ್ಲಿ ಅಥವಾ ಈ ಭಾಗದ ಮುಖಂಡರಾಗಿರ್ಲಿ ಅಲ್ಲಿ ನಾಮಫಲಕಗಳನ್ನ ಆಗದೆ ಇರುವಂತ ತಪ್ಪಿಗೆ ಅನೇಕ ಪ್ರಾಣಗಳು ಹೋಗ್ತಾ ಇವೆ, ಇವತ್ತು ಪ್ರಾಣ ಹಾನಿಗಳಾಗ್ತಾ ಇವೆ. ಕಾರ್ತಿಕ್, ಖಂಡಿತವಾಗಿ ಏನು ಒಂದು ಅಪಘಾತ ಆದಾಗ ನಾವು ಸಹಿಸ್ಕೊಳ್ತೇವೆ. 2 ಈಗ 3 ಅಪಘಾತ ಆಗ್ತಾ ಉಂಟು. ಈ ಭಾಗದಲ್ಲಿ ಅಪಘಾತವೇ ಆಗ್ತಾ ಉಂಟು. ಯಾವುದೇ ಒಂದು ಇಲಾಖೆಯವರು ಇಲ್ಲಿ ಬಂದು ಯಾತಕ್ಕಾಗಿ ಒಂದು ಅಪಘಾತಗಳಾಗ್ತಾ ಇದೆ ಅಂದ್ರೆ ಇಲ್ಲಿ ಏನು ಸಮಸ್ಯೆ ಇದೆ. ನಾವೀಗ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಇಲ್ಲಿ ಏನು ಒಂದು ಸರಿಯಾದ ಒಂದು ಸೂಚನಾ ಫಲಕ ಹಾಕ್ಲಿಲ್ಲ, ಯಾವುದೇ ಒಂದು ರಸ್ತೆ ಬದಿಯಲ್ಲಿ ಕಡಿದು ಹಾಕಿದಂತ ರಸ್ತೆ ಬದಿಯಲ್ಲಿರುವ ಒಂದು ಮರಗಳನ್ನು ಕೂಡ ಅದನ್ನು ಸ್ಥಳಾಂತರಿಸುವಂತ ಕೆಲಸ ಈ ಒಂದು ಏನು ಅಧಿಕಾರಿಗಳಿರ್ಬೋದು, ಗುತ್ತಿಗೆದಾರರಿರ್ಬೋದು ತೆಗೆದುಕೊಳ್ಳಿಲ್ಲ. ನಾವು ಏನು ಅಭಿವೃದ್ಧಿ ಆಗ್ತಾ ಇದೆ, ರಸ್ತೆ ಅಗಲೀಕರಣ ಆಗ್ತಾ ಇದೆ, ಆದ್ರೆ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಯನ್ನು ಇವರು ಮೊದಲು ಮಾಡ್ಕೊಳ್ಬೇಕಾಗಿದೆ. ಕಾರ್ತಿಕ್, ನಿಜಕ್ಕೂ ಪ್ರಮೋದ್ ಸುವರ್ಣರವರೇ, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಹೆಚ್ಚಾಗಿ ಇಲ್ಲಿ ಯಾರಿಗೆ ಅಪಘಾತಗಳಾಗ್ತವೆ ಅಂತ ಹೇಳಿದ್ರೆ ಆ ಮಾರ್ಗದಲ್ಲಿ ದಿನನಿತ್ಯ ಸಂಚರಿಸುವವರಿಗೆ ಗೊತ್ತಿರ್ತದೆ. ಆದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರುವವರಿಗೆ ಇವತ್ತು ನಿಜಕ್ಕೂ ಕೂಡ ಅಪಾಯ ಕಣ್ಣೇ ಎದುರಿಗೆ ಅವರಿಗೆ ಬರ್ತದೆ. ಏನೋ ಮಾಡ್ಲಿಕ್ಕೆ ದೋಚದೆ ಈ ಒಂದು ಅಪಘಾತಗಳಾಗ್ತವೆ ಅಂತ. ಕಾರ್ತಿಕ್, ಖಂಡಿತ ಏನು ಮೊನ್ನೆ ಒಂದು ಒಮ್ನಿ ಮತ್ತು ಟೆಂಪೋ ಅಪಘಾತ ಆಗಿದೆ. ಅವರು ಏನು ಕೃಷ್ಣ ಮಠಕ್ಕೆ ದೇವರ ದರ್ಶನ ಮಾಡಿ ಧರ್ಮಸ್ಥಳಕ್ಕೆ ಹೊರಟಂತಹ ಪ್ರವಾಸಿಗರು. ಆ ಒಮ್ನಿಯಲ್ಲಿ ಒಂದು ಕುಟುಂಬದ 6 ಸದಸ್ಯರಿದ್ರು. ಈ ಒಂದು ರೈಲ್ವೆ ಸೇತುವೆ ಬಂದಾಗ ಅವರಿಗೆ ತಮ್ಮ ನಿಯಂತ್ರಣ ತಪ್ಪಿದೆ. ಅಂದ್ರೆ ಅವರು ರೈಲ್ವೆ ಸೇತುವೆಗೆ ಬಂದಾಗ ಅದು ಕಿರಿದಾಗಿರೋದ್ರಿಂದ ಅವರಿಗೆ ಸರಿಯಾದ ಒಂದು ನಿಯಂತ್ರಣ ತಪ್ಪಿ ಟೆಂಪೋಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಅದರಲ್ಲಿ 2 ಮಂದಿಗೆ ಗಂಭೀರ ಗಾಯ ಆಗಿದೆ. ಇಲ್ಲಿ ಗಮನಿಸಬೇಕೇನಂತ ಹೇಳಿದ್ರೆ, ಆ ಒಂದು ರೈಲ್ವೆ ಸೇತುವೆನ ಸುಮಾರು ಒಂದು 500 ಮೀಟರ್ ಇರ್ಬೋದು, 100 ಮೀಟರ್ ಇರ್ಬೋದು, ಒಂದು ಸೂಚನಾ ಫಲಕ ಹಾಕುದು, ಮುಂದೆ ಕಿರಿದಾದ ಸೇತುವೆ ಇದೆ ಅಂತೇಳಿ ಯಾವುದೇ ಒಂದು ನಾಮಫಲಕ ಇಲ್ಲ. ಈ ಭಾಗದಲ್ಲಿ ನಾವು ಕಡ್ಪಾಡಿಯಿಂದ ಶಿರುವ ತನಕ ನೋಡಿದ್ರು ಕೂಡ ಇಲ್ಲಿ
ಯಾವುದೇ ಒಂದು ಸೂಚನಾ ಫಲಕ ಇಲ್ಲ. ಅದೇ ರೀತಿ ನಾವು ಶಿರ್ವಾದಿಂದ ಕಾಪು ಹೋಗುವಂತ ರಸ್ತೆ ಇರ್ಬೋದು, ಸಂಪರ್ಕ ರಸ್ತೆ ಇರ್ಬೋದು, ಅಲ್ಲಿ ಸೂಚನಾ ಫಲಕ ಇದ್ರೂ ಕೂಡ ಯಾವುದೇ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇಲ್ಲ. ಎಲ್ಲ ತುಕ್ಕು ಹಿಡಿದು ಹೋಗಿದೆ. ಅದನ್ನು ಯಾವುದೇ ಒಂದು ಇಲಾಖೆಯವರು, ಸಂಬಂಧಪಟ್ಟ ಇಲಾಖೆಯವರು ನೋಡುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಬೆಳೆದಂತ ರಸ್ತೆ ಬದಿಯಲ್ಲಿ ಬೆಳೆದಂತ ಗಿಡಗಂಟಿಗಳನ್ನು ಕಟ್ಟು ಮಾಡುವಂತಹ ಕೆಲಸವನ್ನು ಕೂಡ ಯಾರು ವಹಿಸಿಕೊಳ್ಳುವುದಿಲ್ಲ ಅಂತ ಹೇಳ್ಬೋದು. ಕಾರ್ತಿಕ್. ಎಸ್ ಖಂಡಿತ ಪ್ರಮೋದ್ ಸುವರ್ಣ ಅವರೇ, ಇದುವರೆಗೆ ಅನೇಕ ಮಾಹಿತಿಗಳನ್ನು ನೀಡಿದ್ರಿ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಇವರೆಲ್ಲರೂ ಕೂಡ ಅಭಿವೃದ್ಧಿಯ ಹರಿಕಾರರಂತೆ. ಇಲ್ಲಿ ಒಂದು ಬೋರ್ಡ್ಗಳನ್ನ ಕೂಡ ಇವ್ರ ಹತ್ರ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪಕ್ಕಾ ನೀವು ವಿಜುವಲ್ಗಳಲ್ಲಿ ನೋಡ್ತಾ ಇದ್ದೀರಾ, ಪಕ್ಕಾ ಗುಜರಿಯ ಐಟಮ್ಗಳು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಬಿದ್ದಿದೆ. ಸರ್, ನಾನು ತಮ್ಮಿಬ್ಬರೊಟ್ಟಿಗೂ ಕೂಡ ಚರ್ಚೆಯನ್ನ ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮದ ಬಳಿಕ ನಿಮ್ಮ ಕರೆಗಳನ್ನ ಕೂಡ ಸ್ವೀಕರಿಸ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಪಘಾತ ವಲಯ ಇವೆಲ್ಲವನ್ನು ಕೂಡ ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಪಘಾತ ವಲಯಗಳಾಗಿ ಇವೆಲ್ಲವೂ ಕೂಡ ಮಾರ್ಪಾಡಾಗ್ತಾ ಇವೆ ಅನ್ನುವಂಥ ಪ್ರಶ್ನೆ. ಎಸ್ಪೆಷಲಿ ಶಿರ್ವಾದಿಂದ ಕಡಪಾಡಿ ಅಥವಾ ಆ ಭಾಗದ ರಸ್ತೆಗಳನ್ನು ಗಮನಿಸಿದರೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಡಿವೈಡರ್ಗಳು, ಅವೈಜ್ಞಾನಿಕವಾಗಿರ್ತಕ್ಕಂಥ ರಸ್ತೆ, ಸರ್ವಿಸ್ ರೋಡ್ ಇಲ್ಲ, ಇನ್ನೊಂದು ಕಡೆಗಳಲ್ಲಿ ಯಾವುದೇ ನಾಮಫಲಕಗಳಿಲ್ಲ. ಇವೆಲ್ಲವನ್ನು ಕೂಡ ಪರಿಗಣಿಸಿದಾಗ ಇವರು ಯಾಕೆ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೋ ಅನ್ನುವಂಥ ಪ್ರಶ್ನೆಗಳೇ ನಮ್ಮ ಅನೇಕರಲ್ಲಿ ಕಾಡ್ತಾ ಇದೆ. ಸರ್, ತಮ್ಮಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ರಮೇಶ್ ಕೋಟೆಯನ್ರಲ್ಲಿ ಸರ್, ಡಿವೈಡರ್ಗಳ ಸಮಸ್ಯೆಯು ಕೂಡ ಅದೇ ರೀತಿಯಲ್ಲಿ ಇಲ್ಲಿ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ನಾಮಫಲಕಗಳಿಲ್ಲ, ಇನ್ನೊಂದು ಕಡೆಯಲ್ಲಿ ಆಚೆಯಿಂದ ಏನು ಬರ್ತಾ ಇದೆ ಅಂತ ನೋಡಬೇಕು ಅಂತ ಹೇಳಿದ್ರೆ ಕಂಡಲ್ಲಿ ಇವರದ್ದು ಅಡ್ವರ್ಟೈಸ್ಮೆಂಟ್ಗಳು. ಈ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಬೇಕು, ರಸ್ತೆಯನ್ನು ನೋಡಬೇಕು, ನಾಮಫಲಕವನ್ನು ಹುಡುಕಬೇಕು, ಏನು ಮಾಡಬೇಕು ಅನ್ನೋದು ಡ್ರೈವರ್ಗಳ ಸಮಸ್ಯೆ ಆಗಿಬಿಡ್ತೇವೆ. ಗ್ಯಾರಂಟಿ. ನಾವು ಕೂಡ ಇದರ ಬಗ್ಗೆ ಮಾತನಾಡಿದ್ದೇವೆ. ನಮ್ಮ ಟ್ಯಾಕ್ಸಿ ಚಾಲಕರ ಬಗ್ಗೆ ನಾವು ಮಾತನಾಡಿದ್ದೇವೆ. ನೋಡಿ, ನೀವು ಉಡುಪಿ ನಮ್ಮ ಬಲಬಾಯದ ಕಿಣಿಮುಲ್ಕಿ ಟರ್ನ್ ಆದ ನಂತರ ಮಣಿಪಾಲ ತನಕ ಎಷ್ಟು ಒಂದು ಅಡ್ವರ್ಟೈಸ್ ಬೋರ್ಡ್ಗಳಿವೆ. ಅದು ಯಾಕೆ ಮಾಡ್ತಾರೆ? ಏನು ಅದರಲ್ಲಿ ಏನಾದರೂ ಸರ್ಕಾರಕ್ಕೆ ಲಾಭ ಇದೆ ಅಲ್ಲ ನಗರಸಭೆಗೆ ಲಾಭ ಇದೆ, ಅದು ನಮ್ಗೆ ಗೊತ್ತಿಲ್ಲ. ನಾನು ಅಂತ ಹೇಳೋದು, ಅಂಥ ಬ್ಯಾನರ್ನಲ್ಲಿ, ಅಂಥ ಕಟೌಟ್ನಲ್ಲಿ ನೀವು ಡಿವೈಡ್ನಲ್ಲಿ ಯಾವುದೇ ಬ್ಯಾನರ್ ಹಾಕ್ಬಾರ್ದು. ಡಿವೈಡ್ನಲ್ಲಿ ಯಾವ್ದಾದ್ರು ಅಂಗಡಿಯ ಮೇಲೆ ಅಲ್ಲಿ ಇಲ್ಲಿ ಬ್ಯಾನರ್ಗಳು ಹಾಕೊಳ್ಳೋದಾದ್ರೂ ಇಲ್ಲ ಅವ್ರ ಲಾಭಕ್ಕೆ ಅಂತ ಎಣಿಸ್ಕೊಳ್ಬಹುದು. ಇದು ಡಿವೈಡರ್ ನಡುವೆ ಸರ್, ಈ ಕುರಿತಾಗಿ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಜಯಕರ್ ಪೂಜಾರಿ ಅಂತ ಹೇಳಿ ಜಯಕರ್ ಪೂಜಾರಿ ಅವರು. ಟ್ಯಾಕ್ಸಿ ಮ್ಯಾನೇಜರ್ ಸದಸ್ಯರು, ಮಣಿಪಾಲದಿಂದ ಕಾರ್ ಡ್ರೈವರ್. ಹೇಳಿ ಮಣಿಪಾಲದ ಕಾರ್ ಡ್ರೈವರ್, ತಾವು ಯಾವ ರೀತಿಯಾಗಿರ್ತೇನೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಇಲ್ಲಿ? ಸಮಸ್ಯೆ ಏನಂದ್ರೆ, ನಮ್ಗೆ ತುಂಬಾ ಸಮಸ್ಯೆ ನೋಡಿ. ಅಲ್ಲಿ ನಮ್ಮ ಟೋಲ್ಗೇಟ್ ಇದೆ ನೋಡಿ, ಇಲ್ಲಿ ಪಡುಬಿದ್ರಿ, ಅದು ಪಾಸ್ ಆದ ಕೂಡಲೇ ಮುಂದೆ ಹೋಗುವಾಗ ಮಳೆಗಾಲದಲ್ಲಿ ರಸ್ತೆ ನಿಂತು ಸಡನ್ ಯಾರಿಗೂ ಕೂಡ ಗೊತ್ತಾಗುದಿಲ್ಲ. ಅದು ಆ ನೀರಲ್ಲಿ ಟೈರ್ ಎಲ್ಲಾದ್ರೂ ಸ್ವಲ್ಪ ಶೇಕಾದ್ರೂ ಡಿವೈಡ್ ಪಡಿಬೇಕಲ್ಲ, ಯಾರಿಗಾದ್ರೂ ಹೊಡಿಬೇಕು ಹೋಗಿ. ಅದನ್ನು ಈ ನಮ್ಮ ರೈಲ್ವೆ ಇದು ಹೈವೇ ಪ್ರಾಧಿಕಾರದ ಯಾರು ಕೂಡ ಗಮನದಲ್ಲಿ ಇಟ್ಕೊಳ್ಳಿಲ್ಲ. ಅದು ಇನ್ನೊಂದು, ಅದನ್ನು ದಾಟಿ ಮುಲ್ಕಿ ಜಂಕ್ಷನ್ ಆದ್ಮೇಲೆ ಮುಂದೆ ಹೋಗಿ ಡೌನ್ ಹೇಳುವಾಗ ಮಾನ್ಯ ಪ್ರಕಾಶ್ ಅಡಿಗರಿಗೆ ಗೊತ್ತಿರ್ಬೋದು. ಆಕ್ಚುಲಿ ಅವರು ನಿಮ್ಮ ಇದರಲ್ಲಿ ಇದ್ದಾರೆ ನೋಡಿ, ಅವ್ರಿಗೆ ಗ್ಯಾರಂಟಿ. ಡೌನ್ ಇಳಿಯುವಾಗ ಅಲ್ಲಿ ನೀರು ಶೇಖರಣೆ ಆದ ಕೂಡಲೇ ಆ ವೀಲ್ ನೋಡಿ, ಟೈರ್ ಚಕ್ರ ಆ ನೀರಿಗೆ ಸಿಲುಕಿ ಶೇಕ್ ಆದ ಕೂಡಲೇ ಹೋಗಿ ಡಿವೈಡ್ ಹೊಡೆದು ಅಲ್ಲಿ ಅಪಘಾತ ನೋಡಿ. ಎರಡು ಕಡೆ ಗ್ಯಾರಂಟಿ, ಇನ್ನು ಮುಂದೆ ಎಷ್ಟು ಜೀವ ಹಾನಿ ಸಂಭವ ಗ್ಯಾರಂಟಿ ಇದೆ. ಅದನ್ನು ದಯವಿಟ್ಟು ತಾವು ಆ ಟೋಲ್ ಗೇಟ್ ಪ್ರಾಧಿಕಾರಕ್ಕೆ ತಿಳಿಸಬೇಕು ತಾವು. ಎಸ್ ಸರ್, ಖಂಡಿತ ಸಾಧ್ಯವಾದ್ರೆ ನಾವೀಗ ಕಂಪನಿ ಮ್ಯಾನೇಜರ್ಗಳನ್ನ, ಆ ಭಾಗದ ಮುಖಂಡರನ್ನು ಕೂಡ ಇದೇ ಕಾರ್ಯಕ್ರಮದಲ್ಲಿ ನಾವು ನೇರ ಸಂಪರ್ಕಕ್ಕೆ ಪಡೆಯುವಂತ ಪ್ರಯತ್ನವನ್ನ ಮಾಡ್ತೇವೆ. ತಮ್ಮ ಅನಿಸಿಕೆಗಾಗಿ ಧನ್ಯವಾದಗಳು ಸರ್. ನನ್ನ ಅಡಿಗರಲ್ಲಿ ನೀರು ನಿಲ್ಲುವುದು ಕೂಡ ದೊಡ್ಡ ಸಮಸ್ಯೆ ಆಗಿಬಿಟ್ಟಿವೆ. ತಮ್ಮ ಮಾತು ಬೇಕಾಗಿದೆ. ಮಾನ್ಯ ಜಯಕರ್ ಅವರು ಹೇಳಿದಾಗೆ ನಾನು ಕೂಡ ಸಹಮತ ವ್ಯಕ್ತಪಡ್ತೀನಿ. ಏನಂತ ಹೇಳಿದ್ರೆ, ಡಿವೈಡರ್ನ ಅಕ್ಕಪಕ್ಕದಲ್ಲಿ ನೀರು ನಿಲ್ತದೆ. ಮಳೆ ಬಂದ ಕೂಡಲೇ ಆ ನೀರು ನಿಜವಾಗಿ ಇಳಿಜಾರಾಗಿ ಹರಿದು ಹೋಗ್ಬೇಕು.
ಅಲ್ಲಿ ಏನು ಅವೈಜ್ಞಾನಿಕವಾಗಿ ರಸ್ತೆ ಮಾಡಿದ್ದಾರೆ, ಹಾಗಾಗಿ ನೀರು ನಿಲ್ಲುವ ಮುಖಾಂತರ ವೇಗವಾಗಿ ಹೋಗುವ ವಾಹನಗಳು ಏನಾಗ್ತದೆ, ಸಣ್ಣ ಸಣ್ಣ ವಾಹನಗಳು, ಈ ಟಿ ಎಸ್ ಡಿಸೈರ್ ಅಂತ ವಾಹನಗಳು ಆ ನೀರಿನ ಮೇಲೆ ಹೋದಾಗ ಇಡೀ ಗಾಡಿ ತೇಲಿದಾಗ ಆಗ್ತದೆ, ಸ್ಟೇರಿಂಗ್ ಕಂಟ್ರೋಲೇ ತಪ್ಪಿ ಹೋಗ್ತದೆ. ಹಾಗಾಗುವಾಗ ಅದೇ ಸಡನ್ ಬ್ರೇಕ್ ಹಾಕಿದರೆ ಸ್ಕಿಡ್ ಆಗುವಂಥ ಸಮಸ್ಯೆ, ಪಲ್ಟಿ ಆಗುವಂಥ ಸಮಸ್ಯೆಗಳು, ಅಥವಾ ಈ ಡಿವೈಡರ್ಗೆ ಹೊಡೆದು ಏನೋ ಅಪಘಾತ ಆಗುವಂಥದ್ದು. ಇನ್ನೊಂದು ಏನಂತ ಹೇಳಿದ್ರೆ, ಎದುರುಗಡೆಯಿಂದ ಬರುವ ಕೆಲವು ಕಡೆ ಗಿಡ ನೆಟ್ಟಿದ್ದಾರೆ, ಇನ್ನೂ ಬೆಳೀಲಿಲ್ಲ ಗಿಡಗಳು, ಡಿವೈಡರ್ ನೆಟ್ಟ ಗಿಡಗಳೆಲ್ಲೂ ಇನ್ನೂ ಬೆಳೀಲಿಲ್ಲ. ಆ ಕಡೆ ಎದುರುಗಡೆಯಿಂದ ಬರುವ ವಾಹನ, ಹೆವಿ ಘನವಾಹನ ಬರುವಾಗ ಅದರ ಟಯರಿಂದ ಹಾರಿದ ನೀರು ಡಿವೈಡರಿಂದ ಈಚೆ ಬಡಿತದೆ. ಆಗ ನಮ್ಮ ಸಣ್ಣ ವಾಹನ ಹೋಗುವಾಗ ಇಡೀ ಗ್ಲಾಸಿನ ಮೇಲೆ ನೀರು ಬಿದ್ದ ಕೂಡಲೇ ಏನೂ ಕಾಣೋದಿಲ್ಲ, ಎಲ್ಲ ಒಮ್ಮೆ ಬ್ಲ್ಯಾಕ್ ಆಗಿ ಹೋಗ್ತದೆ. ಆಗ ಸಡನ್ ಆಗಿ ವೈಪರ್ ಹಾಕಿ ಏನೋ ಇದಾದ್ರೆ ಆಯ್ತು, ಇಲ್ಲದ್ರೆ ರಸ್ತೆಯನ್ನು ನಿರ್ಮಾಣ ಮಾಡುವಾಗ ಖಾಲಿ ದುಡ್ಡನ್ನ ಮಾತ್ರ ನೋಡಿದ್ರ ಅಂತ, ಅಲ್ಲಿ ಬರುವಂತ ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ರಸ್ತೆ ಕಟ್ಟಬೇಕು ಅನ್ನೋದು ಗೊತ್ತಿದ್ರೆ ಇವರು ಈ ಎಲ್ಲ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ. ನಮಗೆ ಈ ಕುರಿತಾಗಿ ಮಾತಾಡ್ಲಿಕ್ಕೆ ಕಾಪುವಿನಿಂದ ಪೀರ್ ಮೊಹಮ್ಮದ್ ರವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೀರ್ ಮೊಹಮ್ಮದ್ ರವರೇ, ಈ ಕುರಿತಾಗಿ ತಾವೇನ್ ಹೇಳ್ತೀರಾ? ನಮಸ್ಕಾರ. ನಮಸ್ತೆ, ಹೇಳಿ. ಒಂದು ಪಡಿಬಿದ್ರೆಯ ಬಗ್ಗೆ ಒಂದು ಮಾತು ಹೇಳ್ತೇನೆ. ಪಡಿಬಿದ್ರೆಯಲ್ಲಿ ಈಗಿನ ಈ ದುರಾವಸ್ಥೆಗೆ ಪಡಿಬಿದ್ರೆಯ ಕೆಲವು ಪಟಭದ್ರ ಶಕ್ತಿಗಳು ಮುಖ್ಯ ಕಾರಣ. ಯಾಕಂತ ಹೇಳಿದ್ರೆ, ಮಂಗಳೂರಿನಿಂದ ಕುಂದಾಪುರದವರೆಗೆ ರಸ್ತೆ ಆಗ್ತಾ ಇದೆ. ಆಗಿರುವಾಗ ಪಡಿಬಿದ್ರೆ ಎಂಬುದು ಮೊದಲು ಭಾರತ ನಕ್ಷೆಯಲ್ಲಿ ಇರ್ಲಿಲ್ವಾ? ಯಾಕೆ ಅದನ್ನ ಅವರು ಬಿಡ್ಲಿಲ್ಲ? ಬಹಳ ಕಷ್ಟಪಟ್ಟಿದ್ದಾರೆ. ಈಗಲೂ ಕೂಡ ಹೆದರಿ ಕೆಲಸ ಆಗ್ತಾ ಉಂಟು. ಯಾರಿಗೆ ಹೆದರ್ತಾರ ದೇವರೇ ಗತಿ. ಆಗಿರುವಾಗ ಈ ಮಳೆಗಾಲದಲ್ಲಿ ಅವರಿಗೆ ತೆರವು ಮಾಡಿದ್ದಾರೆ, ಬಿಲ್ಡಿಂಗ್ ಹೊಡೆದಿದ್ದಾರೆ, ಅದನ್ನ ಅವರು ಮಾಡ್ತಾ ಹೋಗ್ತಾರೆ. ಮಳೆಗೆ ಯಾರು ಎಲ್ಲಿ ಅಂತಿಲ್ಲ, ನೀರು ನಿಲ್ಬಹುದು. ಕೆಲವು ಕಷ್ಟಗಳಿಗೆ ನಾವೇ ಜವಾಬ್ದಾರರು. ಅದನ್ನು ಹೇಳುವಾಗ ನಾವು ಸರ್ಕಾರಕ್ಕೂ ಅದು ಇನ್ನೊಬ್ಬರಿಗೂ ಹೇಳ್ತೇವೆ. ಅದೇ ತರನಾಗಿ ಮರದ ಬಗ್ಗೆ ಈಗ ನೋಡಿ, ನಾಳೆಯಿಂದ 10-15 ಮರವನ್ನು ಕಡೀರಿ. ನಿಮ್ಮ ಟಿವಿಯಲ್ಲಿ 4 ಜನ ಬಂದು ಹೇಳ್ತಾರೆ ಮರಗಳ ಮಾರಣ ಹೋಮ ಮಾಡುತ್ತಾರೆ, ಅದು ಅಗತ್ಯ ಇರ್ಲಿಲ್ಲ, ಇದು ಅಗತ್ಯ ಇರ್ಲಿಲ್ಲ ಅಂತ. ಇದನ್ನೆಲ್ಲವನ್ನು ನೋಡಿ ನಾವು ನಮ್ಮನ್ನೇ ರಕ್ಷಿಸಿಕೊಳ್ಳುವಂತ ಒಂದು ಉಪಾಯ ಹುಡುಕ್ತಾ ಇದ್ದೇವೆ. ಸಾರ್ವಜನಿಕರಿಗೆ ಏನು ಬೇಕು? ಈಗ ನೋಡಿ, ರಸ್ತೆ ಫಲಕ, ಒಬ್ಬ ಲಾರಿಯಲ್ಲಿ ಮೊನ್ನೆ ಲಾರಿಯ ಅಡಿಯಲ್ಲಿ ಫಲಕಗಳನ್ನು ಹಾಕಿ ಅಡಿಗೆ ಹಾಕಿ ಹೋಗ್ತಾನೆ. ಯಾರು ನಿಂತು ನೋಡಿದ್ರು ಮರಣಿ ಪಂಚಾಯತ್ ಪಾಡ್ದಿನ ಅರ್ಥಂ ಪೋಯ್ ಅಂತ ಹೇಳ್ತಾರೆ ಅಷ್ಟೇ. ಅದರ ಬಗ್ಗೆ ಒಂದು ಲಾರಿಯ ನಂಬರ್ ಆಗ್ಲಿ ಅದನ್ನಾಗ್ಲಿ RTO ಫೋನ್ ಮಾಡಿದ್ರೆ ಅವರು ಫೈನ್ ಹಾಕಿ ಅಂತ 3 ಫಲಕಗಳನ್ನು ಹಾಕಿಸುವಂತ ಶಕ್ತಿ ಆ ಲಾರಿ ಡ್ರೈವರ್ನ ಹತ್ರ ಇವರಿಗೆ RTOಗೆ ಬರ್ತದೆ. ಇದು ಹಾಗೆ ಯಾರು ಮಾಡುದಿಲ್ಲ. ಯಾಕಂದ್ರೆ ಅದು ಯಾರೋ ಮಾಡ್ಬೇಕು, ವಿಷಯಗಳನ್ನು ಮಾಡಬಾರ್ದು. ನಾವು ಮೊದಲು ನಮ್ಮ ಜಾಗ್ರತೆಯನ್ನು ಎಚ್ಚೆತ್ತುಕೊಂಡು ಮಾಡ್ಬೇಕು. ಸರ್ಕಾರ ಆಗ್ಲಿ ವಿಲೇಜ್ ಪಂಚಾಯತ್ಗಳು ಅದು ಮಾಡ್ಬೇಕು. ಅವ್ರು ಮಾಡದಿದ್ರೆ ನೋಡಿ, ಮೊದಲು ಇಂಥ ಕಡೆ 4 ನಾಮಫಲಕಗಳನ್ನು ಹಾಕಿ ಅಂತೇಳಿ ನಾವು ಹಾಕಿಸಬೇಕು. ಸರ್ಕಾರನ ಹುಡುಕಿ ಹೋಗ್ಕೊಂಡು ಹೋಗುದಕ್ಕಿಂತ ಪಂಚಾಯತ್ನವ್ರಿಗೆ ದೂರ ಹೋಗ್ಲಿಕ್ಕಿಲ್ಲ. ನೀವೇನ್ ಮಾಡ್ಬೇಕಾದ್ರೂ ಇದನ್ನು ಮೊದಲು ಹಾಕಿ ಅಂತ ಖಂಡಿತ ಊರಿನ ಜನರು ಮಾಡಿಸ್ಬೇಕು. ಅನೇಕ ವಿಚಾರಗಳನ್ನು ತಿಳಿಸಿದ್ರೆ ಈ ಕುರಿತಾಗಿ ಕೂಡ ಚರ್ಚೆಯನ್ನ ಮಾಡ್ತೇವೆ. ಇವತ್ತು ಪಡುಬಿದ್ರೆಯ ರಸ್ತೆ ಸರ್, ಬಹುಶಃ ನಾವು ಇದುವರೆಗೆ ಪುಸ್ತಕಗಳಲ್ಲಿ ಮಾಧ್ಯಮಗಳಲ್ಲಿ ಅನೇಕರು ಕೇಳಿರ್ತಾರೆ ಮಂದಗತಿಯ ಕಾಮಗಾರಿ ಅಂತ ಹೇಳಿ. ಇದಕ್ಕೆ ಬೇರೆ ಹೆಸರನ್ನು ಇಡಬೇಕಾಗ್ತದೆ. ಮಂದಗತಿ ಅಂತ ಆದ್ರೆ ಅವರು ಒಂದು 5 ವರ್ಷ 6 ವರ್ಷದಲ್ಲಿ ಕಂಪ್ಲೀಟ್ ಆಗ್ತದೇನೋ, ಇದು 12 ವರ್ಷ ಆದ್ರೆ ಇನ್ನೂ ಕೂಡ ಅದೇ ರೀತಿಯಾಗಿ ನಡೀತಾ ಇವೆ. ನಾನು ರಮೇಶ್ ಕೋಟ್ಯಾನ್ರಲ್ಲಿ ಇನ್ನು ಎಷ್ಟೇ ಹೆಣಗಳು ಇವರಿಗೆ ಉದುರಬೇಕು, ನಾಮಫಲಕಗಳನ್ನ ಹಾಕಬೇಕಾದ್ರೆ, ಅಥವಾ ನೀರುಗಳು ನಿಲ್ದೇ ಇರುವ ಹಾಗೆ ನೋಡ್ಕೊಳ್ಬೇಕಾದ್ರೆ, ಅಥವಾ ವೈಜ್ಞಾನಿಕವಾಗಿ ಸರ್ವಿಸ್ ರಸ್ತೆಯನ್ನ ಮಾಡಬೇಕಾದ್ರೆ ಇನ್ನೂ ಎಷ್ಟೇ ಹಣಗಳು ಇವರಿಗೆ ಬೇಕು ಅನ್ನುವಂಥ ಪ್ರಶ್ನೆ. ನಮ್ಮ ಕಾಪಿನ ಪೀರ್ ಸಾಬರ್ ಹೇಳಿದಾಗೆ ತಮ್ಮನ್ನು ನಾವು ಆಲೋಚನೆ ಮಾಡುವಾಗ ನಮ್ಮ ಪಡುಬಿದ್ರೆಯಿಂದ ರಸ್ತೆ ಬಗ್ಗೆ ಹೇಳೋದಾದರೆ ಘಟಾನುಘಟಿಗಳು ಅದಕ್ಕೆ ಸ್ಟೇ ತಂದರು, ಏನೇನು ಮಾಡಿದರು, ರಾಜಕೀಯವಾಗಿ 2 ರಾಜಕೀಯವರು ಹೋರಾಟ ಮಾಡಿದರು. ಅದನ್ನೆಲ್ಲ ಆಲೋಚನೆ ಮಾಡುವಾಗ ಕೇಂದ್ರ ಸರ್ಕಾರವನ್ನು ಸುತ್ತಲೇ ಕಳಿಸಿದೆ. ಅಂದರೆ ರಸ್ತೆ ಹಗಲೀಕರಣ, ಅದು ಪಡುಬಿದ್ರಿ ಅಂದರೆ ವಿಶೇಷ ಏನು ಸಿಟಿ ಅಲ್ಲ, ದೊಡ್ಡದು ಏನು ಅದರಲ್ಲಿಲ್ಲ. ಅಲ್ಲ, ಅವರು ಮಾತಾಡಿದ ಪೀರ್ ಮೊಹಮ್ಮದ್ ಅವರು ಅದೇ ಹೇಳಿದ್ರು, ಪಡುಬಿದ್ರಿ ಈ ಭಾರತದ ನಕಾಶೆಯಲ್ಲಿ ಇರಲಿಲ್ಲ ಅಂತ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಎಲ್ಲ ಜಾಗದಲ್ಲಿ ಆಗಿದೆ, 90% ಎಲ್ಲ ರೋಡ್ ಈಗ ಮುಕ್ತಾಯ ಹಂತದಲ್ಲಿದೆ. ಪಡುಬಿದ್ರಿಯಲ್ಲಿ ಬಿಟ್ಟು, ಪಡುಬಿದ್ರಿಯಲ್ಲಿ ಆಗಲಿಲ್ಲ. ನಾನು ಈಗ ಹೇಳೋದಂದರೆ, ರಸ್ತೆ ಏನು ಮಾಡಲಿ, ರಸ್ತೆಯನ್ನು ಅಗಲ ಮಾಡಲಿ, ನಾಮಫಲಕ ಆಗಲಿ, ಎಲ್ಲನೂ ಮಾಡಲಿ, ಮುಖ್ಯವಾಗಿ ಅಲ್ಲಿ ಸರ್ವಿಸ್ ರಸ್ತೆ ಬೇಕು. ಬಹುಶಃ ಸರ್ವಿಸ್ ಎಲ್ಲದಕ್ಕೂ ಕೂಡ ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದೇನೋ. ಈ ಕುರಿತಾಗಿ ಮಾತಾಡ್ಲಿಕ್ಕೆ ಸರ್ ಇನ್ನೊಬ್ಬರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೊಹಮ್ಮದ್ ಕೌಸರ್ ಅಂತ ಪಡುಬಿದ್ರಿಯಿಂದ. ಹೇಳಿ ಮೊಹಮ್ಮದ್ ರವರೇ. ನಮಸ್ತೆ ರಮೇಶ್ ಕೋಟೆಂಡ್ರೆ. ನಮಸ್ತೆ ಕೌಸರ್ ಭಾಯ್. ಕೃತಜ್ಞತೆಗಳು. ಒಳ್ಳೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಿದ್ದೇವೆ. ನಿಮಗೆ ನಮ್ಮ
ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಖಂಡಿತ ಹೇಳಿ. ಈಗ ಹೆದ್ದಾರಿದ್ದು ನಾಮಫಲಕದ ವಿಷಯದಲ್ಲಿ ಹೇಳೋದಾದ್ರೆ ಕೆಲವು ಕಡೆ ನಾಮಫಲಕ ಇಲ್ವೇ ಇಲ್ಲ ಅವ್ರು ಹೇಳಿದಾಗೆ. ಈಗ ಡೈವರ್ಷನ್ ಇದ್ದು ಗೊತ್ತೇ ಆಗುದಿಲ್ಲ. ರಾತ್ರಿ ಅಂತೂ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಎದುರು ವಾಹನಕ್ಕೆ ಡಿಕ್ಕಿ ಹೊಡೆದು ಎಷ್ಟೋ ಜೀವ ಕಳೆದುಕೊಂಡದ್ದಿದೆ. ಅದೇ ನಾಮಫಲಕ ಕಾಣ್ತದೆ ನಮ್ಗೆ ಯಾವ್ದಂದ್ರೆ ಸುಂಕ ವಸೂಲಾತಿ ರಸ್ತೆ ಪ್ರಾರಂಭ ಅಂತ ದೊಡ್ಡದಾಗಿ ಕಾಣ್ತದೆ, ದೂರದಲ್ಲಿ ಕಾಣ್ತದೆ. ಅದನ್ನ ನಾಮಫಲಕ ಚಂದ ಮಾಡಿ ಹಾಕಿದ್ದಾರೆ ಅವರು. ಬೇರೆ ಕೆಲವು ಈಗ ಉಚ್ಚಿಲ ಬಸ್ ಸ್ಟ್ಯಾಂಡ್ ತಗೊಂಡ್ರೆ ಅಲ್ಲಿ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಹೋಗೋದಾದ್ರೆ 1 ಕಿಲೋಮೀಟರ್ ದಕ್ಷಿಣಕ್ಕೆ ಹೋಗ್ಬೇಕು, ಇಲ್ಲದ್ರೆ ಉತ್ತರಕ್ಕೆ ಹೋಗ್ಬೇಕು. ಮತ್ತೆ ಪನೀರ್ ರಸ್ತೆಯಿಂದ ಈ ಕಡೆ ಬರುದಾದ್ರೆ ಅವರೇನ್ ಮಾಡ್ತಾರೆ, ವಿರುದ್ಧ ದಿಕ್ಕಿನಲ್ಲಿ ಬರ್ತಾರೆ. ನಾವೀಗ ಪಡುಬಿದ್ರಿಯಿಂದ ಪನೀರ್ಗೆ ಹೋಗೋದಾದ್ರೆ ಎರ್ಮಲ್ ಪೆಟ್ರೋಲ್ ಬಂಕ್ ಎದುರುಗಡೆ ಹೋಗಿ ದಿಕ್ಕಿನಲ್ಲಿ ಹೋಗುವವರಿದ್ದಾರೆ. ಆಗ ಇದರಲ್ಲಿ ಬರೆದಂತಹ ವಾಹನಗಳು ಇದಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಆಗಿ ಎಷ್ಟು ಜೀವ ಹಾನಿ ಆದದುಂಟು. ಅದೇ ರೀತಿ ಯಜಮಾಡಿಯಲ್ಲಿ ಕೂಡ ಅದೇ ರೀತಿ ಒಳಗೆ ಹೋಗುವ ರಸ್ತೆ ಒಂದು ಅದಕ್ಕಿಂತ ಅರ್ಧ ಕಿಲೋಮೀಟರ್ ಈ ಕಡೆ ಡೈವರ್ಷನ್ ಕೊಟ್ಟು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾರೆ, ಅಲ್ಲಿಯೂ ಅಪಘಾತವಾದದಿದೆ. ಮತ್ತೆ ನಾವು ಸುರತ್ಕಲ್ಲಿಂದ ಬೈಕಂಬಾಡಿ ಹೋಗುವಾಗ ಒಂದು ರಸ್ತೆಯಲ್ಲಿ ಒಂದು ಬದಿ ಡಿವೈಡರ್ ನ ಬದಿಯಲ್ಲಿ ಬಂದ ನೀರು ಸ್ಟಾಪ್ ಆಗಿರ್ತದೆ. ಅದು ದೊಡ್ಡ ದೊಡ್ಡ ವಾಹನಗಳು ಬರುವಾಗ ಈಚೆ ರಸ್ತೆಯಿಂದ ಹೋಗುವ ವಾಹನ ಮೇಲೆ ಗ್ಲಾಸ್ಗೆ ಬಿದ್ದು ನೀರು ರಸ್ತೆಗೆ ಗ್ಲಾಸ್ ಕಾಣದೆ ಅಪಘಾತ ಆದದ್ದು ಇದೆ. ಬಹುಶಃ ಇಲ್ಲಿ ರಸ್ತೆ ನಿರ್ಮಾಣ ಮಾಡುವವರು 1-2 ಸತಿ ರಸ್ತೆಯಲ್ಲಿ ಓಡಾಡಿದ್ರು ಸಾಕಿತ್ತೇನೋ, ಇವರಿಗೆ ಏನೂ ಗೊತ್ತಿಲ್ಲ. ಸುಮ್ಮನೆ ರಸ್ತೆ ಒಂದು ನಿರ್ಮಾಣ ಮಾಡಿದ್ದಾರೆ. ಅವ್ರು ಹೇಳ್ದಾಗೆ ಸುಂಕ ವಸೂಲಾತಿ ಕೇಂದ್ರ ಅಂತ ಹೇಳಿ ಅಷ್ಟು ದೊಡ್ಡ ಬೋರ್ಡ್ ಹಾಕ್ಲಿಕ್ಕೆ ಆಗ್ತದೆ ಇವರಿಗೆ, ಬೇರೆ ಕಡೆಗಳಲ್ಲಿ ನಾಮಫಲಕಗಳನ್ನ ಹಾಕ್ಲಿಕ್ಕೆ ಆಗುದಿಲ್ವಾ ಅಂತ ಹೇಳಿ. ಅದರಲ್ಲಿ ಡಿವೈಡರ್ ನ ಮೇಲೆ ಕೆಲವು ಫ್ಲೆಕ್ಸ್ ಆಗ್ತದೆ, ದೊಡ್ಡ ಫ್ಲೆಕ್ಸ್ ಆಗ್ತಾರೆ ದೊಡ್ಡದು. ಅದರಲ್ಲಿ ಒಂದು ಸೈಡ್ ಕಂಬ ತುಂಡಾಗಿ ಬಿದ್ದಿದೆ, ಅದು ಅರ್ಧ ಬ್ಯಾನರ್ ಅರ್ಧ ಫ್ಲೆಕ್ಸ್ ರಸ್ತೆಯಲ್ಲಿ, ಅದು ವಾಹನ ಒಡ್ಕೊಂಡು ಹೋಗ್ಬೇಕು. ಅದಕ್ಕೆ ಸಮಸ್ಯೆಗಳು. ಮತ್ತೆ ಪಡುಬಿದ್ರಿಂದ ಕಾರ್ಕಳಕ್ಕೆ ಹೋಗೋದಾದ್ರೆ 30 ಕಿಲೋಮೀಟರ್ ಇದೆ, ಅದರಲ್ಲಿ 32 ಹಂಸ ಹಾಕಿದ್ದಾರೆ, 32 ಕಡೆ. ನಿಜಕ್ಕೂ ಎಲ್ಲ ವಿಚಾರ ಕುರಿತಾಗಿ ಈ ವಿಚಾರಗಳ ಕುರಿತಾಗಿ ಕೂಡ ನಾವು ಚರ್ಚೆನ ಮಾಡ್ತೇವೆ. ಒಂದಂತೂ ಸತ್ಯ, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಅವೈಜ್ಞಾನಿಕ ಅಥವಾ ನಿಮ್ಮ ಅಸಡ್ಡೆ ಭಾವನೆಯಿಂದಾಗಿ ಅಥವಾ ನಿಮ್ಗೆ ದುಡ್ಡು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಬೇರೆಯವರ ಜೀವವನ್ನು ನೀವು ತೆಗಿತಾ ಇದ್ದೀರಾ, ಅನೇಕರ ಭವಿಷ್ಯಗಳನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸರ್, ನಾನು ತಮ್ಮಿಬ್ಬರೊಟ್ಟಿಗೆ ಇನ್ನೂ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಕೆಲವು ರಸ್ತೆಗಳಲ್ಲಿ ನಮ್ಮ ಹೈವೇಗಳಲ್ಲಿ ಹೋಗ್ತಾ ಇದ್ರೆ ಇದೇನೋ ಅಡ್ವರ್ಟೈಸ್ಮೆಂಟ್ ಕಂಪನಿ ಒಳಗೆ ನಾವು ಹೋಗ್ತಾ ಇದ್ದೇವೋ ಅಥವಾ ಹೈವೇಲಿ ಹೋಗ್ತಾ ಇದ್ದೇವೋ ಅನ್ನುವಂತಹ ಸಂಶಯ ನಮ್ಮಲ್ಲಿ ಬರ್ಬಹುದೇನೋ, ಅಷ್ಟು ಬ್ಯಾನರ್ಗಳು ಇಲ್ಲಿವೆ. ಅದ್ರ ಜೊತೆಯಲ್ಲೇ ಸರ್ ನಾವು ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ರಾಂಗ್ ರೂಟ್ ಅಲ್ಲಿ ಬರುವುದು ಈ ಸಂಖ್ಯೆ ಕೂಡ ಬಹಳಷ್ಟು ಹೆಚ್ಚಾಗಿ ಬಿಟ್ಟಿವೆ ಅಂತ. ನಾನು ಈ ಕುರಿತಾಗಿ ಕೂಡ ನಾನು ತಮ್ಮೊಟ್ಟಿಗೆ ಚರ್ಚೆನ ಮಾಡ್ತೇವೆ. ಇನ್ನೋರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಜೇಶ್ ಅಂತ ಪಡುಬಿದ್ರಿಂದ ಮಾತಾಡೋದು. ಹೇಳಿ ರಾಜೇಶ್ ಅವರೇ. ಏನಿಲ್ಲ, ನೀವೀಗ ಹೇಳ್ತೀರಿ ರೋಡಿನವರು ಹಣ ಮಾಡ್ತಾರೆ, ಹಣ ನಮ್ಮ ಗವರ್ಮೆಂಟ್ ನವರು ಎಷ್ಟು ಬೇಕಾದ್ರೂ ಕೊಡ್ತಾರೆ. ನಮ್ಮ ಪಡುಬಿದ್ರೆ ಒಂದು ರಸ್ತೆ ಮಾಡುವಷ್ಟು ಸಮಯದಿಂದ ಲೇಟ್ ಆಗ್ತಾ ಉಂಟು. ಆದ್ರೆ ಬಿಲ್ಡಿಂಗ್ ಒಂದು ಸೈಡ್ ಬಿಲ್ಡಿಂಗ್ ಎಲ್ಲ ಹೋಗ್ತದಂತೆ, ಒಂದು ಸೈಡ್ ಅಲ್ಲಿ ಕಾಲು ಹಾಕಿ 1-2 ಟೇಬಲ್ ಹೋಗ್ತದಂತೆ. ಇದೆಲ್ಲ ನಮ್ಮ ಮಂತ್ರಿ ಅವ್ರದ್ದೆಲ್ಲ ಸ್ಪಂದನ ವಾಹಿನಿ ಆ ಕುರಿತಾಗಿ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡು ಸದ್ಯದಲ್ಲಿ ಅದನ್ನ ಕೂಡ ಬಯಲಿಗೆ ತರ್ತೇವೆ. ಇಲ್ಲಿ ಅನೇಕರಲ್ಲಿ ಸರ್ ನೀವು ಹೇಳಿದಂತ ವಿಷಯ ಇವತ್ತು ಅನೇಕರಲ್ಲಾಗಿದೆ. 10 ಅಡಿ ತೆಗಿಲಿಕ್ಕಿದ್ರೆ ಈಚೆ 5 ಅಡಿ ಈಚೆ 5 ಅಡಿ ಅಲ್ವಂತೆ, ಒಂದೇ ಕಡೆಯಲ್ಲಿ 10 ಅಡಿ ತೆಗಿಬೇಕಂತೆ. ಒಂದು ಕಣ್ಣಿಗೆ ಬೆನ್ನೆ, ಒಂದು ಕಣ್ಣಿಗೆ ಸುಣ್ಣ ಹಾಕಬಾರ್ದು. ಇವು ನಮ್ಮ ಗವರ್ಮೆಂಟ್ ರೂಲ್ಸ್ 90 ಫೀಟ್ ಮಿಡ್ಲ್ ರೋಡ್ ಇಂದ ತೆಗಿಲಿಕ್ಕೆ ಇರುವಂತ ಕಾನೂನನ್ನು ಇವರು ಹಣ ಕೊಟ್ಟುಕೊಂಡು ಹಣ ತಿಂದುಕೊಂಡು ಎಂತೆಂತ ಮಾಡಿ, ಈಗ ನೋಡಿ ಒಂದು ಸೈಡ್ ನವರು ಏನಿಲ್ಲ ವ್ಯಾಪಾರ ಮಾಡ್ಲಿಕ್ಕಿಲ್ಲ, ಒಂದು ಸೈಡ್ ಮುಗಿಸಿದ್ರೆ ಅದನ್ನು ಬಿಟ್ಟು ಇನ್ನು ಸೈರಿಸ್ ರೋಡ್ ಎಲ್ಲಿಂದ ಮಾಡ್ತಾರೆ? ಸೈರಿಸ್ ರೋಡ್ ಎಲ್ಲಿಂದ? ಇವರಿಗೆ ಪಾರ್ಕಿಂಗ್ ಜಾಗ ಉಂಟಾ, ಏನುಂಟಾ? ಏನಿಲ್ಲ. ಆದ್ರೂ ಈ ತರ ಮಾಡ್ಕೊಂಡು ಇವರನ್ನು ರೋಡ್ 5 ವರ್ಷ, ನೀವು ಹೇಳಿದಾಗ 12 ವರ್ಷ ರೋಡ್ ಆಗ್ತಾ ಉಂಟು. ಆದ್ರೂ ನಮ್ಮ ಪಡುಬಿದ್ರಿ ಏರಿಯಾದಲ್ಲಿ ರೋಡ್ ಆಗ್ಲಿಲ್ಲ. ನಿಮ್ಗೆ ಇದರ ಬಗ್ಗೆ ಎಲ್ಲ ಮಾಹಿತಿ ಉಂಟು ಸರ್, ನಿಮ್ಗೆ ಗೊತ್ತುಂಟು. ಆದ್ರೂ ನಾವು ಸಾರ್ವಜನಿಕ ಹೇಳುದಂತ ಒಂದು ಕಣ್ಣಿಗೆ ಬೆನ್ನೆ, ಒಂದು ಕಣ್ಣಿಗೆ ಸುಣ್ಣ ಹಾಕಬಾರ್ದು.
ಏನಿದ್ರು ಇವರು ಎಲ್ಲ ಕಡೆ ಹೇಗೆ ಮಾಡಿದ್ರೆ ಅದೇ ಲೆಕ್ಕದಲ್ಲಿ ತೆಗಿಬೇಕಿತ್ತಲ್ಲ. ಎಸ್, ನಿಜಕ್ಕೂ ಈ ಕುರಿತಾಗಿ ಕೂಡ ಇವತ್ತು ಚರ್ಚೆನ ಮಾಡಬೇಕಾಗಿದೆ. ಸದ್ಯದಲ್ಲೇ ಈ ಒಂದು ವಿಚಾರವನ್ನ ಕೂಡ ಜನರ ಎದುರಿಗೆ ಕೆಲವರ ಮುಖವಾಡಗಳನ್ನ ಕಳಿಸುವಂತ ಪ್ರಯತ್ನ ಇದು ಮಾಡ್ಬೇಕು ಸರ್, ಇದು ಮಾಡ್ಬೇಕು. ಥ್ಯಾಂಕ್ ಯು ತಮ್ಮ ಸಲಹೆಗಾಗಿ. ನಾನು ಅಡಿಗರಲ್ಲಿ ಸರ್ ಇನ್ನೂ ಒಂದು ವಿಚಾರ ಗಮನಿಸಬೇಕಾಗಿರ್ತಕ್ಕಂಥ, ಅವ್ರು ಹೇಳ್ದಾಗೆ ಒಂದು ರಸ್ತೆಯ ಅಗಲೀಕರಣದಲ್ಲಿ ಇದು ವ್ಯವಸ್ಥೆ, ಇನ್ನು ಇವತ್ತಿನ ಟಾಪಿಕ್ ಅನ್ನು ನಾವು ಪರಿಗಣಿಸುವುದಾದ್ರೆ ರಾಂಗ್ ರೂಟ್ ಅಲ್ಲಿ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ಬಿಟ್ಟಿವೆ. ಇದಕ್ಕೆ ಹಾಗಾದ್ರೆ ಯಾರು ಕಡಿವಾಣ ಹಾಕ್ತಾರೆ ಅನ್ನೋದು ಈಗ ನಮ್ಮಲ್ಲಿ ಇರುವಂತಹ ಪ್ರಶ್ನೆ. ಹೌದು, ಅದು ಏನಂದ್ರೆ ಈಗ ಕೊರಂಕರಪಾಡಿಯಿಂದ ಬಲೈಪಾದೆ ಹೈವೇಗೆ ಕನೆಕ್ಟ್ ಆಗುವಲ್ಲಿ ಕೂಡ ಹಾಗೆ ಡಿವೈಡರ್ ಒಂದು 100 ಮೀಟರ್ ಆಚೆ ಹೋದರೆ ಅಲ್ಲಿ ಯೂ ಟರ್ನ್ ಸಿಗುತ್ತೆ. ಇವರು ಏನು ಮಾಡ್ತಾರೆ, ಇಲ್ಲೇ ಹತ್ರ ಅಲ್ವಾ ಅಂತೇಳಿ ರಾಂಗ್ ಸೈಡಲ್ಲಿ ಒಳಗೆ ಹೋಗ್ತಾರೆ. ಅದು ದೊಡ್ಡ ಒಂದು ಅದು ಜನರಲ್ಲೇ ಅರಿವು ಮೂಡಬೇಕು, ಚಾಲಕರದ್ದೇ ತಪ್ಪು ಅಂತ ಹೇಳ್ತೇನೆ ನಾನು. ಇದಕ್ಕೆ ಏನು ಮಾಡಬೇಕು ಅಂದರೆ RTO ಆಗಲಿ ಅಥವಾ ಪೊಲೀಸ್ನವರಾಗಲಿ ಅಲ್ಲಿ ಕಡ್ಡಾಯವಾಗಿ 1 ವಾರ ಅಲ್ಲಿ ನಿಂತು ಬಂದ ಎಲ್ಲ ವಾಹನಗಳಿಗೆ ಸ್ಟ್ರಿಕ್ಟಾಗಿ ಫೈನ್ ಹಾಕಿಬಿಟ್ರೆ ಅದು ಸುಮಾರು 80% ಅದನ್ನು ನಿವಾರಿಸಬಹುದು ಅಂತ ನಾನು ಹೇಳ್ತೇನೆ. ಅಲ್ಲೂ ಹಾಗೆ ಉಚ್ಚಿಲ ಜಂಕ್ಷನ್ ಅಂತ ಇಷ್ಟದಿಂದವರೆಗೆ ಗೊತ್ತಿರಲಿಲ್ವೇನೋ, ಹಾಗಾಗಿ ನಿಲ್ಲಿಲ್ಲ. ಇಲ್ಲದೇ ಇದ್ರೆ ಮಂದೆಂಡಿಗೆ ಅದನ್ನ ಸಹ ತಗೊಳ್ತಾ ಇದ್ದಾರೆ. ನಿಜವಾಗಿ ಅದು ರಾಂಗ್ ಸೈಡಲ್ಲಿ ಬರೋದು ಚಾಲಕರದೇ ತಪ್ಪು ಹೇಳ್ತೇನೆ ನಾನು. ವಾಹನ ಚಾಲಕರದ್ದೇ ತಪ್ಪು. ಅವರು ಯೂಟರ್ನ್ ಮಾಡಿಯೇ ಬರಬೇಕು. ಅದು ಸುಮಾರು 1 ಕಿಲೋಮೀಟರ್ ವ್ಯತ್ಯಾಸ ಬರ್ತದೆ. ಈಗ ಮುಂದೆ ಉದ್ಯಾವರ ಸೇತುವೆ ಹತ್ರ ಹೋಗಿ ಯೂಟರ್ನ್ ಮಾಡಬೇಕು ಅವರು. ಈಗ ಬಲೆಪಾದಿಂದ ಹೊರಗೆ ಬಂದವರು, ಕೊರಂಕರಪಾಡಿಯಿಂದ ಬಂದವರು ಎಡಗಡೆಗೆ ಚಲಿಸಿ ಟೊಯೋಟಾ ಶೋರೂಮ್ ಹತ್ರ ಯೂಟರ್ನ್ ಆಗಿ ಮತ್ತೆ ವಾಪಸ್ ಉಡುಪಿ ಕಡೆ ಹೋಗ್ಬೇಕಾಗ್ತದೆ. ಉಳಿತಾಯ ಮಾಡ್ಲಿಕ್ಕೆ ಹೋಗಿ ಇವತ್ತು ಅನೇಕರು ಸಮಯವನ್ನ ಉಳಿತಾಯ ಮಾಡ್ಲಿಕ್ಕೆ ಹೋಗಿ ಅಥವಾ 1 ಕಿಲೋಮೀಟರ್ ಮುಂದೋಗಿ ಡಿವೈಡರ್ ಅಲ್ಲಿ ಟರ್ನ್ ಆಗ್ಬೇಕು ಮರೆಯ ಅಂತ ಹೇಳಿ ಇಲ್ಲೇ ಬದಲಾಗ್ತಾರೆ. ಆದ್ರೆ ಸರ್, ನಾವು ಗಮನಿಸಬೇಕಾಗಿರುವಂತದ್ದು ಈ ರಸ್ತೆಯ ನಿರ್ಮಾಣಕ್ಕೂ ಮೊದಲಿಗೆ ಕೊಂಕಣ್ ರೈಲ್ವೆಗೆ ಪ್ಯಾರಲಲ್ ಆಗಿ NH ಅನ್ನ ಮಾಡಿ ಅನ್ನುವಂಥ ಧ್ವನಿಗಳು ಕೇಳಿ ಬಂದಿತ್ತು. ಅನೇಕರು ಸಲಹೆಗಳನ್ನ ಕೊಟ್ಟಿದ್ರು. ಆ ಕೊಂಕಣ್ ರೈಲ್ವೆಗೆ ಪ್ಯಾರಲಲ್ ಆಗಿ ಇವತ್ತು NH ಅನ್ನು ನಿರ್ಮಾಣ ಮಾಡಿದ್ರೆ ಈ ಸಮಸ್ಯೆಗಳು ಇರ್ತಾ ಇರ್ಲಿಲ್ಲ. ಈ ಭಾಗದ ಜನತೆ ನಿಟ್ಟುಸಿರನ್ನ ಬಿಟ್ಟುಕೊಂಡು ಇವತ್ತು ರಸ್ತೆ ಸಂಚರಿಸಬಹುದಾಗಿತ್ತು. ಇವತ್ತು NH ಈ ಮನೆಯಿಂದ 1 ಕಿಲೋಮೀಟರ್ ದೂರ ಹೋಗ್ಬೇಕಾದ್ರೂ ಅವ ನ್ಯಾಷನಲ್ ಹೈವೇ ಹೋಗ್ಬೇಕಾಗಿದೆ, ಪಕ್ಕದ ರೋಡ್ ನಲ್ಲಿ ಹೋಗುವ ಹಾಗಿಲ್ಲ. ಈ ಕುರಿತಾಗಿ ನಾನು ರಮೇಶ್ ಕೋಟೆಯನ್ರಲ್ಲಿ ಸರ್ ನೋಡಿ, NH ನಾನು ನೋಡಿದ NH ಅಂದರೆ ಡಿಲ್ಲಿಯಿಂದ ಮಧ್ಯಪ್ರದೇಶ ಹೋಗುವಂಥ NH. ಅದು ಒಂದು ವಿಶಿಷ್ಟವಾದ, ಅದು ವಾಜಪೇಯಿ ಸರ್ಕಾರ ಇರುವಾಗ ಮಾಡಿದ ಒಂದು ರಸ್ತೆ. ನಾನು ಅಲ್ಲಿ ಬೋರ್ಡ್ ನೋಡಿದ್ದೇನೆ. ನಾವು ವೆಹಿಕಲ್ಸ್ನಲ್ಲಿ ಹೋಗೋದು ದಿಲ್ಲಿಯಿಂದ ಮಧ್ಯಪ್ರದೇಶ, ಉತ್ತರಾಖಂಡ್, ಜಾರ್ಖಂಡ್, ಉತ್ತರ ಪ್ರದೇಶ ಹೋಗುವಾಗ ನನಗೆ ಆ ರಸ್ತೆಯಲ್ಲಿ ಹೋಗ್ತೇನೆ ಅಲ್ಲ ನಾನು ಸಮುದ್ರ ಬದಿಯಲ್ಲಿ ಹೋಗ್ತೇನೆ ಅಂತ ನನಗೆ ಭಾಸ ಆಗ್ತದೆ. ಯಾಕೆಂದರೆ ಅದೊಂದು ರಸ್ತೆ ವಿಶಿಷ್ಟವಾದ ರಸ್ತೆ. ಟೋಲ್ ಕೊಡ್ಲಿಕ್ಕೂ ಮನಸ್ಸು ಬರ್ತದೆ. ಟೋಲ್ ನಾವು ಸುಮ್ಮನೆ 3 ಟೋಲ್ಗಳನ್ನ ಹಾಕೊಂಡು ಇಲ್ಲ ನಮ್ ಬೋರ್ಡ್ ಹಾಕ್ಲಿಕ್ಕೆ ಆಗುದಿಲ್ಲ, ನಮ್ ಸರ್ವಿಸ್ ರೋಡ್ ಮಾಡ್ಲಿಕ್ಕೆ ಇಲ್ಲ ಅಂತ ಅವ್ರು ಹೇಳಿಲ್ಲ. ಇಲ್ಲ, ಅಷ್ಟು ಒಳ್ಳೆಯ ರಸ್ತೆ ನಾನು ಇದು ಜೀವನದಲ್ಲಿ ಎಲ್ಲಿ ನೋಡಲಿಲ್ಲ. ಯಾಕೆಂದ್ರೆ ಒಂದು ದನಕರು ಕೂಡ ಒಳಗೆ ನ್ಯಾಷನಲ್ ಹೈವೇಗೆ ಬರೋದ ಆಗಿದೆ. ಎಸ್ ಸರ್, ಅದೇ ರೀತಿಯ ಅನುದಾನಗಳು ಕೂಡ ಇದಕ್ಕೆ ಬಿಡುಗಡೆ ಆದದ್ದು. ಅದೇ ರೀತಿಯ ರಸ್ತೆಯನ್ನ ಕೂಡ ಇಲ್ಲಿ ಮಾಡಬೇಕು ಅಂತ ಯಾಕೆ ಮಾಡ್ಲಿಲ್ಲ? ಇಲ್ಲಿ 100ಕ್ಕೆ ಈಗ 40% ಕೂಡ ಹಣ ಹಾಕಿ ಕೆಲಸ ಮಾಡಲಿಲ್ಲ ಇವರು. ಎಸ್ ಸರ್, ಖಂಡಿತ. ನಾನು ಈ ಕುರಿತಾಗಿ ನಾನು ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕಿದೆ. ಇನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮುನೀರ್ ಪಡುಬಿದ್ರಿ ಸರ್. ಮುನೀರ್ ಅವರೇ ಹೇಳಿ, ಇವತ್ತು ಪಡುಬಿದ್ರೆ ಅಥವಾ ಹೆಚ್ಚಾಗಿ ಈ ಒಂದು ಸಮಸ್ಯೆ ಇರುವುದೇ ಪಡುಬಿದ್ರೆ ಮತ್ತು ಕಡಪಾಡಿಯ ವ್ಯಾಪ್ತಿಯಲ್ಲಿ, ತಾವೇನು ಹೇಳ್ತೀರಾ? ಮಂಗಳೂರಿಂದ ಹಿಡಿದು ಕುಂದಾಪುರ ತನಕ ಇರುವುದೇ ಪಡುಬಿದ್ರಿ. ನೀವು ಎರ್ಮಾಲ್ ಜಂಕ್ಷನ್ ಬರುವಾಗ ನಿಮಗೆ ಗೊತ್ತಾಗತ್ತೆ ಪಡುಬಿದ್ರಿ ಬಂತಂತ. ನೀವು ಅಲ್ಲಿ ತನಕ ನಿದ್ದೆ ಮಾಡ್ಕೊಂಡು ಬರ್ಬೋದು. ಅಲ್ಲಿ ನಾರಲ್ತಾಯಿ ಗುಂಡ ಇದೆ, ಅಲ್ಲಿಂದ ಈಗ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ ಆ ಪಡುಬಿದ್ರಿ ಬಂತು ಅಂತ. ಹಾಗೆ ಹೆಜಮಾಡಿಯಿಂದ ಬರುವಾಗ ಇಲ್ಲಿ ನಿಮ್ಮ ಬೂಡ್ನ ಹತ್ರ ಬರುವಾಗ ಗೊತ್ತಾಗ್ತದೆ ಪಡುಬಿದ್ರಿ ಬಂತಂತ. 1 ಕಿಲೋಮೀಟರ್ ಬ್ಲಾಕ್ ಆಗುತ್ತೆ. ಮತ್ತೆ ಬ್ಯಾರಿಕೇಡ್ ರಸ್ತೆಯಲ್ಲೆಲ್ಲ ಇಟ್ಟಿದ್ದಾರೆ, ಅದು ಬಿದ್ರು ಅದನ್ನ ಎತ್ಕೊಳ್ಳುವ ಜನ ಇಲ್ಲ. ನಿನ್ನೆ ಅಷ್ಟು ನಾವು ತೋರಿಸಿದ್ವಿ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳು ಗುಜ್ರಿಯ ಅಂಗಡಿ ಎದುರಿಗೆ ಬಿದ್ದಾಗೆ ಬಿದ್ದಿದೆ ಅಂತ ಹೇಳಿ. ಹೌದು ಸರ್, ಅದು ರಾತ್ರಿಗೆ ಈ ಮಳೆ ಬಂದ್ರೆ ಎದುರಲ್ಲಿ ಲೈಟ್ ಬಿದ್ರೆ ಅಲ್ಲಿ ಕಾಣೋದೇ ಇಲ್ಲ. ಅವ ಅದ ಮೇಲೆ ಹತ್ತಿಸ್ಲೇಬೇಕು. ಇದಕ್ಕೊಂದು ಏನು ಜವಾಬ್ದಾರಿ ಇಲ್ಲ. ಮತ್ತೆ ನೋಡಿ, ಅಲ್ಲಿ ಸುಜಲಾನ್ ಕಂಪನಿಗೆ ಡಿವೈಡರ್ ಕೊಟ್ಟಿದ್ದಾರೆ. ಅಲ್ಲಿಂದ ಹೆಜಮಾಡಿಗೆ ಈ ಸರ್ವಿಸ್ ಬಸ್, ಲೋಕಲ್ ಬಸ್ ಎಲ್ಲ ಒಳಗಿಂದ ಹೋಗ್ತದೆ. ಈಗ ಟೋಲ್ ಗೇಟ್ ತಪ್ಪಿಸ್ಲಿಕ್ಕೆ ಎಲ್ಲ ಒಳಗಿಂದ ಹೋಗ್ತಾರೆ. ಅದು ಎಲ್ಲ ರಾಂಗ್ ಸೈಡ್ ಅಲ್ಲಿ. ಸರ್ವಿಸ್ ಇಲ್ಲ, ಏನಿಲ್ಲ, ಮಧ್ಯದಲ್ಲೇ ಹೋಗುದು. ಸರ್ವಿಸ್ ಬಸ್ ಅಲ್ಲಿ ಹೋಗುವಾಗ ನಮ್ಗೆ ಹೆದರಿಕೆ ಆಗ್ತದೆ, ಎಲ್ಲಾರು ಎದುರು ನಾವು ಬಂದು ಲಾರಿಯೋ ಬಡಿತಾನ. ನಿಜಕ್ಕೂ ಅಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ ಅಂತ. ಅದಕ್ಕೆ ಅದೇ ಸ್ವಲ್ಪ ಅದು ಮುಂದೆ ಅಲ್ಲಿ ಹೋಗಿ ಕಟ್ಟಿಂಗ್ ಕೊಡ್ತಿದ್ರೆ ಏನಾಗ್ತಿತ್ತು, ಅವ್ರ ಕಂಪನಿಯ ಪ್ರಾಬ್ಲಮ್ ಗೆ ಅವ್ರು ಕಂಪನಿಗೋಸ್ಕರ ಅಲ್ಲಿ ರೋಡ್ ಕೊಟ್ಟಿದ್ದಾರೆ, ಡಿವೈಡರ್ ಕೊಟ್ಟಿದ್ದಾರೆ.
ಎಸ್ ಸರ್, ನಿಜಕ್ಕೂ ಅನೇಕ ವಿಚಾರಗಳನ್ನ ಈ ಕುರಿತ ಕೂಡ ಚರ್ಚೆ ಮಾಡ್ಲಿಕ್ಕಿದೆ. ಇವತ್ತು ದೇಶದಾದ್ಯಂತ ಚತುಷ್ಪಥ ಹೋಗಿ ಇವತ್ತು 6 ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, 3-ವೇ ಅಂಡ್ 3-ವೇಗಳನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಚತುಷ್ಪಥವೇ ಇನ್ನೂ ಸರಿಯಾಗಿ ನಿರ್ಮಾಣವಾಗಲಿಲ್ಲ. ಅದ್ರ ಜೊತೆಯಲ್ಲಿ ಈ ಭಾಗದ ಜನತೆ ಏನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ. ಅವ್ರು ಹೇಳ್ದಾಗೆ ಡೆಲ್ಲಿ ಟು ಮಹಾರಾಷ್ಟ್ರ ಅಷ್ಟು ಒಳ್ಳೆ NH ಇದೆ ಅಂತ, ನಮ್ಮಲ್ಲಿ ಇಲ್ಲ. ಅದರಲ್ಲಿ ಎಸ್ಪೆಷಲಿ ಪಡುಬಿದ್ರಿಯ ಜನತೆ, ಪಡುಬಿದ್ರಿ ಕಡಪಾಡಿಯ ಜನತೆ ಅಂತೂ ಅದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಪಾಪ ಮಾಡಿದ ವ್ಯಕ್ತಿಗಳೇ ಇರಬೇಕು ನಮ್ಮ ಕಟ್ಪಾಡಿ ಮತ್ತು ಪಡುಬಿದ್ರಿಯಲ್ಲಿ. ನನಗೆ ಭಾಳ ಯಾಕಂದರೆ ಕಟ್ಪಾಡಿಯಲ್ಲಿ ಈಗ ಅಂತೂ ನಮ್ಮ ಪ್ರಾಣ ಕೈಯಲ್ಲಿ ಇಟ್ಕೊಂಡೇ ನಾವು ಆಚೆ ಈಚೆ ಓಡಾಡಬೇಕಾಗ್ತದೆ. ಆಚೆಯಿಂದ ಶಿರುವ ಮಂಚಲನ್ನು ಬರುವ ರಸ್ತೆ, ಈಚೆಯಿಂದ ಮಂಗಳೂರು ಬರುವ ರಸ್ತೆ, ಈಚೆಯಿಂದ ಉಡುಪಿನ ರಸ್ತೆ, ಈಚೆ ಮಟ್ಟು ಕಟ್ಪಾಡಿ ಜಂಕ್ಷನಿಂದ ಬರಬೇಕು. ಅಲ್ಲ ಸರ್, ನನಗೆ ಪ್ರಶ್ನೆ ಬರುವಂಥದ್ದು, ಇದಕ್ಕೆ ಒಂದೊಂದು ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅನೇಕ ಇಂಜಿನಿಯರ್ಗಳು ಇರ್ತಾರೆ, ಇವರಲ್ಲಿ ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅಲ್ಲಲ್ಲ, ಈಗ ಮೊದಲು ಪಾಸ್ ಆದಂಥ ಪ್ರಾಜೆಕ್ಟ್ ಏನಿದೆ ಅದು ಸಂಪೂರ್ಣ ಕಂಪ್ಲೀಟ್ ಆಗುವಾಗ ಸಂಪೂರ್ಣ ವ್ಯತ್ಯಾಸ ಆಗಿರ್ತದೆ. ಯಾಕಂತ ಹೇಳಿದ್ರೆ ಮೊದಲು ಇಂಜಿನಿಯರ್ಸ್ ಎಲ್ಲ ಕರೆಕ್ಟ್ ಇದು ಕೊಟ್ಟಿರ್ತಾರೆ. ಇವರು ಏನಾಗ್ತದೆ, ಬೇರೆ ಕಡೆಯಿಂದ ಒತ್ತಡ, ಅಲ್ಲಿ ಡಿವೈಡರ್ ಕೊಡಬೇಡಿ, ಇಲ್ಲಿ 45 ಮೀಟರ್ ಬಿಡಿ, ಇಲ್ಲಿ 60 ಮೀಟರ್ ಮಾಡಿ, ಇಲ್ಲಿ ಸರ್ವಿಸ್ ರೋಡ್ ಮಾಡದೇ ಇರೋರು ಅವರಿಗೆ ಸಂಬಳ ಕೊಟ್ಟಿರೋದಿಲ್ವೇನೋ ಪಾಪ. ಬೇರೆ ಬೇರೆ ರಾಜಕೀಯ ಒತ್ತಡ, ಹಣ ಇದ್ದವರ ಒತ್ತಡ, ಇದರಿಂದಾಗಿ ಎಲ್ಲ ಇವತ್ತು ಪಡುಬಿದ್ರಿಯಲ್ಲಿ ಮುಖ್ಯವಾಗಿ ಆಗ್ತಾ ಇರೋದೇ ಇದೆ, ಹಣದಿದ್ದವರ ಒತ್ತಡದಿಂದಾಗಿ ಅಲ್ಲಿ ರಸ್ತೆ ನಿರ್ಮಾಣ ಆಗ್ತಾ ಇಲ್ಲ. ಸೊ ನಾನು ಇನ್ನೊಂದು ಕಡೆಯ ಕರೆಯನ್ನು ನಾವು ಸ್ವೀಕರಿಸ್ತೇವೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶಾಮಿ ಉಡುಪಿಯಿಂದ ಮಾತಾಡ್ತಿದ್ದೇನೆ. ಹೇಳಿ 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 ಶಾಮೀರ್ ಅವರೇ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ಈಗ ಇದಕ್ಕೆ ಆಕ್ಸಿಡೆಂಟ್ ಗೆ ಪ್ರಮುಖ ಕಾರಣ ಒಂದು ವಾಹನದ ಸರಿಯಾದ ದಾಖಲೆ ಇಲ್ಲ, ಮತ್ತೆ ಟೂರಿಸ್ಟ್ ಸೆಕ್ಷನ್ ಅಲ್ಲಿ ಟೂರಿಸ್ಟ್ ಸೆಕ್ಷನ್ ಹತ್ರ ಅವತ್ತು ಲೈಸೆನ್ಸ್ ಇಲ್ಲ, ಬ್ಯಾಜ್ ಇಲ್ಲ. ಇದಕ್ಕೆ ಒಂದು ಕಾರಣ, ಹಿಂದೆ ಪೊಲೀಸ್ ಜೀಪ್ ಬರ್ತಾ ಉಂಟಾ, ಮತ್ತೆ ಪೊಲೀಸ್ನವರು ಅಲ್ಲಿ ಓವರ್ಟೇಕ್ ಮಾಡಿ ಹೋಗುದು, ಇದೆಲ್ಲ ಪ್ರಮುಖ ಸಮಸ್ಯೆ ಆಗ್ತದೆ. ಮತ್ತೊಂದು, ವಾಹನದ ದಾಖಲೆ ಸರಿ ಇಲ್ಲದಿದ್ರೆ ವಾಹನದಲ್ಲಿ ಬರುವಂತ ಟೂರಿಸ್ಟ್ ವೆಹಿಕಲ್ ಬರುವಂತ ಪಬ್ಲಿಕ್ಕಿಗೆ ಏನು ವ್ಯವಸ್ಥೆ ಸಿಗುದಿಲ್ಲ ಆಕ್ಸಿಡೆಂಟ್ ಆದ್ರೆ. ಇದು ಕೂಡ ಕಾರಣಗಳು ಅಂತ ಹೇಳಿ ನಾನು ರಮೇಶ್ ಕೋಟ್ಯಾನ್ರಲ್ಲಿ ಸರ್ ಈ ಕುರಿತು ನಮ್ಮ ಉಡುಪಿಯವರು ನವೀನ್ ಅಂತ ಹೇಳಿ ಉಡುಪಿಯವರು ನವೀನ್ ಅಂತ ಫೋನ್ ಮಾಡಿದ್ರು. ಅವರು ಒಂದು ರೀತಿಯಲ್ಲಿ ಹೇಳಿದರು, ಟೂರಿಸ್ಟ್ ಟ್ಯಾಕ್ಸಿ ಅವರಿಗೆ ಬ್ಯಾಜ್ ಇರೋದಿಲ್ಲ, ಲೈಸೆನ್ಸ್ ಇರೋದಿಲ್ಲ ಅಂತ. ನಾನು ಈ ಬಗ್ಗೆ ನಾನು ಸ್ಪಷ್ಟವಾಗಿ ಅವರಿಗೆ ಮಾಹಿತಿ ಕೊಡ್ತೇನೆ. ಟೂರಿಸ್ಟ್ ಟ್ಯಾಕ್ಸಿಯವರು 100ಕ್ಕೆ 100 ಬ್ಯಾಜಿ ಮತ್ತು ಲೈಸೆನ್ಸ್ ಹೊಂದಿದವರೇ ಇರ್ತಾರೆ. ಅಂಥವರು ಇಲ್ಲದೇ ಇದ್ದವರು ತುಂಬ ಜನ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಇರ್ಬೋದು. ಲೈಸೆನ್ಸ್ ಬ್ಯಾಜ್ ಇಲ್ಲದವರು ಟೂರಿಸ್ಟ್ ಗಾಡಿ ಬಿಡಲಿಕ್ಕೆ ಅವರಿಗೆ ಕಾನೂನು ರೀತಿಯಲ್ಲಿ ತೊಡಕು ಬರ್ತದೆ. ಮತ್ತು ಅವರು ಹೇಳಿದಾಗೆ ಚಾಲಕರಿಗೆ ಕೆಲವರಿಗೆ ಜ್ಞಾನ ಇರುವುದಿಲ್ಲ, ಯುವಕರು ಒಂದು ಯಾವ ರೀತಿಯಲ್ಲಿ ಹೋಗ್ತಾರೆ ಅವರು. ಜ್ಞಾನವನ್ನ ಇವತ್ತು ಎಲ್ಲಿಂದ ತೋರಿಸಬೇಕು ಅಂತ ಹೇಳಿದ್ರೆ ಈ ನಾಮಫಲಕಗಳು ಮಾಡಬೇಕು. ಮುಂದೆ ಡೈವರ್ಷನ್ ಇದೆ, ಮುಂದೆ ಹಂಪಿ ಇದೆ, ಅಥವಾ ಮುಂದೆ ಫ್ಲೈಓವರ್ ಬರ್ತದೆ, ಇದೆಲ್ಲವೂ ಕೂಡ ಇದ್ರೆ ಎಂಥ ಮನುಷ್ಯ ಆದ್ರೂ ಕೂಡ ಒಮ್ಮೆ ಆ ಬೋರ್ಡ್ ಗಳನ್ನ ನೋಡಿ ಮುಂದೆ ಹೋಗ್ಬೇಕು ಇಂಥದ್ದು ಎಚ್ಚರಿಕೆಯಿಂದ ಹೋಗ್ತಾ ಇದ್ದ. ಇವತ್ತು ಇದಾವುದೂ ಇಲ್ಲದೆ ಇದೆಲ್ಲದಕ್ಕೂ ಕೂಡ ಕಾರಣ. ಸರ್, ನಾನು ಅಡಿಗರಲ್ಲಿ ಸರ್, ನಾನು ಕಾರ್ಯಕ್ರಮದ ಕಡೆಯಲ್ಲಿ ತಮ್ಮ ಕಡೆ ಮಾತುಗಳನ್ನು ಕೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಕಾರ್ಯಕ್ರಮದ ಕಡೆಯಲ್ಲಿ ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ರಸ್ತೆ, ಸರ್ವಿಸ್ ರೋಡ್ ಇಲ್ಲ, ಇನ್ನು ನಾಮಫಲಕಗಳಂತೂ ಗುಜ್ರಿಗೆ ಬಿಡ್ತಿವೆ, ಕಂಡಲ್ಲಿ ಬ್ಯಾರಕೇಡ್ಗಳು, ಈ ಕುರಿತಾಗಿ ತಾವೇನು ಹೇಳ್ತೀರಾ? ಮೊದಲಾಗಿ ಈ ವಿಷಯವನ್ನು ಎತ್ತಿದ ಸ್ಪಂದನ ವಾಹಿನಿಗೆ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಮತ್ತೇನೆಂದರೆ, ಎಲ್ರಿಗೂ ನಾನು ಮನವಿ ಮಾಡೋದು, ನಮ್ಮ ಚಾಲಕರಲ್ಲಿ ಸರಿಯಾಗಿ ನಿಮ್ಮ ದಾಖಲೆಯನ್ನು ಇಟ್ಕೊಳ್ಳಿ. ಎರಡನೇದಾಗಿ ಪಾದಚಾರಿಗಳು ಕೂಡ ಹಾಗೆ ರಾಂಗ್ ಸೈಡಲ್ಲಿ ಹೋಗೋದು, ಅಥವಾ ಈ ವಾಹನದವರು ಕೂಡ ರಾಂಗ್ ಸೈಡ್ ಇನ್ನೊಂದು 5 ಮೀಟ್ರ್ ಇದೆ ಅಲ್ಲಿಂದ ಹೋಗುವಂತೇಳಿ ಉದಾಸೀನ ಮಾಡೋದು. ಸರಿಯಾಗಿ ಇದನ್ನು ಪಾಲನೆ ಮಾಡಿದರೆ, ನಿಯಮಗಳನ್ನು ಪಾಲನೆ ಮಾಡಿದರೆ, ಅಥವಾ ಈ RTOದವರು ಹಾಗೆ ಚಾಲನ ಇದು ಕೊಡುವಾಗ ಸರಿಯಾಗಿ ಪರೀಕ್ಷಿಸಿ ಇದು ಮಾಡಿ ಅವನಿಗೆ ಜ್ಞಾನ ಉಂಟಾ ಇಲ್ವಾ ನೋಡಿ ಪರೀಕ್ಷೆ ಮಾಡಿಯೇ ಕೊಡುವಂಥ ಕ್ರಮ ಅದು. ಲೈಸೆನ್ಸ್ ಕೊಡೋದು ಕೂಡ ಇದರಲ್ಲಿ ಎಲ್ಲರದ್ದು ತಪ್ಪಿದೆ ಅಂತ ಹೇಳ್ತೇನೆ ನಾನು. ಎಲ್ಲರೂ ಸರಿಯಾಗಿ ಅವರವರ ಇದನ್ನು ಪಾಲನೆ ಮಾಡ್ಕೊಂಡು ಹೋದರೆ, ನಿಯಮ ಪ್ರಕಾರ ಹೋದರೆ ಈ ಅಪಘಾತಗಳು ಸುಮಾರು ಕಡಿಮೆ ಆಗ್ಬೋದೇನೋ. ಹಾಗೂ ನಾನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡೋದೇನೆ ಅಂತೇಳಿ, ಏನೇನು ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಗುರುತಿಸಿ ಸರಿಯಾಗಿ ಫಲಕಗಳನ್ನು ಹಾಕುವ ಮೂಲಕ ನಮಗೆಲ್ಲ ಒಂದು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾನು ರಮೇಶ್ ಕೋಟೆನ್ರಲ್ಲಿ ಸರ್ ಕಡೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವತ್ತು ನಿಯಮಗಳು, ನಿಯಮಾವಳಿಗಳು, ರೂಲ್ಸ್ಗಳು ಇವೆಲ್ಲವೂ ಕೂಡ ಸಾಮಾನ್ಯರಿಗೆ ಮಾತ್ರ ಆಗಿಬಿಟ್ಟಿವೆಯಾ ಅನ್ನುವಂಥ ಪ್ರಶ್ನೆ ನಾನು ಕಡೆಯದಾಗಿ ಹೇಳ್ತಾ ಇದ್ದೇನೆ. ಎಲ್ಲ
ಎಲ್ಲ ಕ್ರೋಢೀಕರಣ ನಾನು ಲಾಸ್ಟ್ ಫೈನಲ್ ಒಂದು ಮಾತು ಹೇಳ್ತಿದ್ದೇನೆ. ಮೊದಲಾಗಿ ನಾವು ಎಲ್ಲರ ಸಾರ್ವಜನಿಕ ಉಡುಪಿ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ನಾನು ಹೇಳ್ತಾ ಇದ್ದೇನೆ, ಡಿವೈಡರ್ ಮೇಲೆ ಇರುವಂಥ ಬ್ಯಾನರ್ ಕಟೌಟ್ಗಳನ್ನು ಮೊದಲು ನಮ್ಮ ಜಿಲ್ಲಾ ಅಧಿಕಾರಿ ತೆಗೆಯಬೇಕು. ಎರಡನೇದಾಗಿ ವಿರುದ್ಧ ದಿಕ್ಕಿನಲ್ಲಿ ಬರುವಂಥ ವಾಹನ ಚಾಲಕರು ಯಾರೇ ಇರಲಿ, ಶ್ರೀಮಂತರಿರಲಿ ಬಡವರಿರಲಿ, ಸೈಕಲ್ನಲ್ಲಿ ಬರುವಂಥ ವ್ಯಕ್ತಿಗಳಿರಲಿ, ಸಾರ್ವಜನಿಕರು ಯಾರೇ ಇರಲಿ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದನ್ನು ನಮ್ಮ ಜಿಲ್ಲಾಧಿಕಾರಿ ಇಲ್ಲದ್ರೆ ಜಿಲ್ಲಾ ಸೂಪರಿಂಟೆಂಡೆಂಟ್ ಪೊಲೀಸ್ ಅವರು ಮಾಡಬೇಕು. ಇದನ್ನು ಮಾಡಲೇಬೇಕಂತ ನಾನು ಅವರ ಮನಮನೆ ಕಲಕಲೆ ವಿನಂತಿ. ಮುಖ್ಯವಾಗಿ ಕೊನೆಯದಾಗಿ ಸ್ಪಂದನ ಟಿ ವಿಯವರು ನಮ್ಮನ್ನು ತುಂಬ ಸಮಯದಲ್ಲಿ ಇಲ್ಲಿ ಕರೆದು ಬೇರೆ ಬೇರೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ನಮ್ಮ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನುಫ್ಯಾಕ್ಚರ್ನ ಪರವಾಗಿ ನಾನು ಸ್ಪಂದನ ಟಿವಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಭಾಗದ ಜನರ ವಿಶ್ವಾಸ ಇದೆ. ಇವತ್ತು ಅಧಿಕಾರಿಗಳಂತೂ ಸ್ಪಂದಿಸ್ತಾ ಇಲ್ಲ. ಅವರನ್ನು ಎಚ್ಚರಿಸುವಂತ ಕೆಲಸ ಜವಾಬ್ದಾರಿ ನೀವು ಮಾಡ್ತಿದ್ದೀರಾ, ಇನ್ನೂ ಕೂಡ ಮಾಡಿ. ವಿಶ್ವಾಸಗಳು ಇದೇ ರೀತಿಯಲ್ಲಿದ್ರೆ ಖಂಡಿತ ಇದೇ ರೀತಿಯಾಗಿ ಮುಂದುವರಿತೇವೆ. ತಮ್ಮಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದೆ. ವೀಕ್ಷಕರೇ, ಒಂದಂತೂ ಸತ್ಯ, ನಿಯಮಾವಳಿಗಳು ಅಂತ ಹೇಳಿದ್ರೆ ಅದು ನಮಗೆ ಮಾತ್ರ ಅಲ್ಲ, ಅಧಿಕಾರಿಗಳಿಗೂ ಕೂಡ ಇವೆ. ಎಲ್ಲರೂ ಕೂಡ ಇವತ್ತು ನಿಯಮಾವಳಿಗಳನ್ನ ಪಾಲಿಸಬೇಕಾಗಿದೆ. ನಾಮಫಲಕಗಳನ್ನ, ಡಿವೈಡರ್ಗಳನ್ನ, ಈ ಒಂದು ಅವೈಜ್ಞಾನಿಕ ಕಾಮಗಾರಿಗಳು, ಕಂಡಲ್ಲಿ ನೀರು ನಿಲ್ಲುವಂಥದ್ದು, ಒಂದೊಂದು ಸತ್ಯ. ಅಧಿಕಾರಿಗಳೇ, ನೀವು ಬೇರೆಯವರ ಪ್ರಾಣದ ಜೊತೆಯಲ್ಲಿ ನೀವು ಆಟ ಆಡ್ತಾ ಇದ್ದೀರಾ, ಅನೇಕ ಕುಟುಂಬಗಳ ಭವಿಷ್ಯದ ಜೊತೆಯಲ್ಲಿ ನೀವು ಆಟ ಆಡ್ತಾ ಇದ್ದೀರಾ. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಈಗಾಗಲೇ 3-4 ಎಪಿಸೋಡ್ಗಳಿಂದ ಈ ಭಾಗದ ಸಾಮಾನ್ಯರನ್ನ ನಾವು ಸಂಪರ್ಕಕ್ಕೆ ಪಡಿತಾ ಇದ್ದೇವೆ. ಮುಂದಿನ ಸ್ಪಂದನದ ಹೆಜ್ಜೆ ನೇರವಾಗಿ ಅಧಿಕಾರಿಗಳು ನಿಮ್ಮೊಂದಿಗಿರ್ತಾರೆ. ನಿಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ನೀಡ್ತಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಥ್ಯಾಂಕ್ ಯು.